ಎಲ್ರಿಗೂ ನಮಸ್ತೆ. ಆರೋಗ್ಯ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ವಿಜೆ ನಮಿತಾ ಶೆಟ್ಟಿ. ವೀಕ್ಷಕರೇ, ಗುರಿಯತ್ತ ಸಾಗುವ ಪಯಣದಲ್ಲಿ ದಾರಿ ಮುಖ್ಯವಾಗುತ್ತೆ. ದಾರಿಯಲ್ಲಿ ಆಗುವಂತಹ ಕೊಂಚ ವ್ಯತ್ಯಾಸವು ಗುರಿಯತ್ತ ಸಾಗುವ ಪಯಣಕ್ಕೆ ಒಂದಿಷ್ಟು ಅಡಚಣೆನ ಉಂಟು ಮಾಡುತ್ತೆ. ಅದೇ ರೀತಿ ನಮ್ಮ ದೇಹದಲ್ಲಿ ರಕ್ತ ಪರಿಚಲನೆಗೆ ರಕ್ತನಾಳಗಳೇ ದಾರಿ. ಈ ರಕ್ತನಾಳದಲ್ಲಿ ಆಗುವಂತಹ ಕೊಂಚ ವ್ಯತ್ಯಾಸವು ಒಂದಷ್ಟು ಅಂಗಗಳಿಗೆ ತೊಂದರೆ ಉಂಟು ಮಾಡುತ್ತೆ. ಈ ರಕ್ತನಾಳಗಳಿಗೆ ಆಗುವಂತಹ ಸಮಸ್ಯೆಯನ್ನೇ ವ್ಯಾಸ್ಕ್ಯುಲಿಟಿಸ್ ಅಂತ ಹೇಳ್ತೀವಿ. ಇಂದಿನ ಈ ಸಂಚಿಕೆಯಲ್ಲಿ ವ್ಯಾಸ್ಕ್ಯುಲಿಟಿಸ್ ಸಮಸ್ಯೆಯ ಕುರಿತು, ಅದಕ್ಕೆ ಇರುವಂತಹ ಚಿಕಿತ್ಸೆಯ ಕುರಿತು ಒಂದಷ್ಟು ಮಾಹಿತಿ ಪಡೆಯೋಣ ಬನ್ನಿ. ವೀಕ್ಷಕರೇ, ಇಂದಿನ ಈ ಸಂಚಿಕೆಯಲ್ಲಿ ನಮ್ಮ ಜೊತೆಗೆ ಇದ್ದಾರೆ ಡಾಕ್ಟರ್ ಪ್ರಕೃತಿ, ಕನ್ಸಲ್ಟೆಂಟ್ ರುಮಟಾಲಜಿಸ್ಟ್. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಬನ್ನಿ. ನಮಸ್ತೆ. ನಮಸ್ತೆ. ಆರೋಗ್ಯ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಮೊದಲ ಪ್ರಶ್ನೆ, ಈ ವ್ಯಾಸ್ಕ್ಯುಲಿಟಿಸ್ ಅಂದರೆ ಏನು? ವ್ಯಾಸ್ಕ್ಯುಲೈಟಿಸ್ ಅಂದರೆ ಅದು ಒಂದು ತರಹದ ಆಟೋ ಇಮ್ಯೂನ್ ತೊಂದರೆ. ಆಟೋ ಇಮ್ಯೂನ್ ಅಂತ ಹೇಳಿದರೆ ನಮ್ಮ ದೇಹದಲ್ಲಿ ರಕ್ತದಲ್ಲಿ 3 ವಿಧವಾದ ಸೆಲ್ಗಳಿರ್ತದೆ. ಒಂದು ಬಿಳಿ ರಕ್ತ ಕಣಗಳು, ಒಂದು ಕೆಂಪು ರಕ್ತ ಕಣಗಳು, ಇನ್ನೊಂದು ಈ ಡೆಂಗೂನಲ್ಲೆಲ್ಲ ಕಡಿಮೆ ಆಗುವಂಥದ್ದು ಪ್ಲೇಟ್ಲೆಟ್ಸ್. ಕೆಂಪು ರಕ್ತ ಕಣಗಳು ನಮ್ಮ ದೇಹಕ್ಕೆ ಹಿಮೋಗ್ಲೋಬಿನ್ನಿಂದ ಶಕ್ತಿ ಎಲ್ಲ ಕೊಟ್ಟು ಆಕ್ಸಿಜನ್ ಹಂಚೋದಾದರೆ, ಈ ಬಿಳಿ ರಕ್ತ ಕಣಗಳು ನಮ್ಮ ದೇಹಕ್ಕೆ ಬೇರೆ ಯಾವುದೇ ಇನ್ಫೆಕ್ಷನ್ ಆಗದೆ ಇರೋ ಥರ ನೋಡ್ಕೊಳ್ಳೋದು ಅದರ ಜವಾಬ್ದಾರಿ. ಕೆಲವೊಮ್ಮೆ ಈ ಬಿಳಿ ರಕ್ತ ಕಣಗಳು ನಮ್ಮ ದೇಹದ ಕೆಲವು ಭಾಗಗಳನ್ನು ತಪ್ಪಾಗಿ ಗುರುತಿಸಿ ಅದು ಇನ್ಫೆಕ್ಷನ್ ಆಗಿರಬಹುದು ಅಂತ ಹೇಳಿ ಅದರ ಮೇಲೆ ಅದು ಆಕ್ರಮಣ ಮಾಡ್ತದೆ. ಆ ಥರ ಆಕ್ರಮಣ ಎಲ್ಲಿ ಬೇಕಾದರೂ ಆಗಬಹುದು. ಜಾಯಿಂಟಲ್ಲಿ ಆದರೆ ಆರ್ಥ್ರೈಟಿಸ್ ತೊಂದರೆ ಆಗಬಹುದು, ಕಿಡ್ನಿಯಲ್ಲಿ ಆಗಬಹುದು, ಕೆಲವೊಮ್ಮೆ ರಕ್ತನಾಳಗಳಲ್ಲಿ ಆಗ್ಬೋದು. ಈ ರಕ್ತನಾಳಗಳು ನಮ್ಮ ದೇಹದ ಎಲ್ಲ ಭಾಗಗಳಲ್ಲೂ ಇದೆ. ಪ್ರತಿಯೊಂದು ಅಂಗಕ್ಕೂ ರಕ್ತ ಸಂಚಲನೆ ಆಗಬೇಕಂದ್ರೆ ರಕ್ತನಾಳ ಬೇಕೇ ಬೇಕು. ಆ ರಕ್ತನಾಳದೊಳಗೆ ಈ ಥರದ್ದೇನಾದರೂ ಬಿಳಿ ರಕ್ತ ಕಣಗಳು ಹೋಗಿ ಅಟ್ಯಾಕ್ ಮಾಡ್ತಾ ಇದೆ ಅಥವಾ ಆಕ್ರಮಣ ಮಾಡ್ತಾ ಇದೆ ಅಂದರೆ ಅಲ್ಲಿ ವ್ಯಾಸ್ಕ್ಯುಲೈಟಿಸ್ ತೊಂದರೆ ಆಗಬಹುದು. ಸೊ ಇದು ಆಟೋ ಇಮ್ಯುನಿಟಿಯಿಂದ ಕಾರಣ ಬರುವಂಥದ್ದು. ಯಾವ ವಯಸ್ಸಿನ ಜನತೆಯಲ್ಲಿ ಇದು ಹೆಚ್ಚಾಗಿ ವ್ಯಾಸ್ಕ್ಯುಲೈಟಿಸ್ ಅಲ್ಲಿ ಬೇಕಾದಷ್ಟು ವಿಧಗಳಿದೆ. ಕೆಲವು ಬರೀ ಮಕ್ಕಳಲ್ಲಿ ಮಾತ್ರ ಕಾಣಿಸುವಂಥ ತೊಂದರೆಗಳು ಇದ್ದಾವೆ. ಅದಕ್ಕೆ ಕವಾಸಾಕಿ ಡಿಸೀಸ್ ಅಂತ ಹೇಳ್ತೀವಿ. ಕೆಲವು 50 ಅಥವಾ 60 ವಯಸ್ಸಿನ ಮೇಲೆ ವಯಸ್ಕರಿಗೆ ಬರುವಂಥ ತೊಂದರೆಗಳು ಇದೆ. ಇದು ಸಣ್ಣ ಮಕ್ಕಳಿಂದ ಹಿಡಿದು ಎಲ್ಲ ವಯಸ್ಸಿನ ಜನರಿಗೂ ಬರಬಹುದು. ಓಕೆ. ಸೊ ಹಾಗಾದರೆ ಇದು ಯಾವ ಕಾರಣದಿಂದ ಈ ಆಟೋ ಇಮ್ಯುನಿಟಿ ಅನ್ನೋದು ಬರ್ಬೋದು? ಅಂದರೆ ಜೆನೆಟಿಕ್ ಆಗಿ ಬರುತ್ತಾ ಅಥವಾ ಏನಾದರೂ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಇರುತ್ತಾ? ಇದು 2 ಸೇರಿ ಆಗುವಂಥ ತೊಂದರೆ. ಕೆಲವರಿಗೆ ಜೆನೆಟಿಕ್ ಆಗಿ ಈ ಬಿಳಿ ರಕ್ತ ಕಣನ ಏನು ಹೇಳಿದೆ ಅದರಲ್ಲಿ ಕೆಲವು ವಿಧಗಳಿದ್ದಾವೆ. ಆ ವಿಧಗಳು ಇರೋ ಅಂಥ ಜನರಿಗೆ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಅದಕ್ಕೆ ಎಕ್ಸ್ಪೋಸ್ ಆದಾಗ ಅಥವಾ ಇನ್ಫೆಕ್ಷನ್ ಏನಾದರೂ ಆದಾಗ, ಕೆಲವರಿಗೆ ಹೆಪಟೈಟಿಸ್ ಬಿ ಅಥವಾ ಹೆಪಟೈಟಿಸ್ ಸಿ ಇನ್ಫೆಕ್ಷನ್ ಆಗುವಾಗ ಅಥವಾ ಬೇರೆ ವೈರಲ್ ತೊಂದರೆ ಆಗುವಾಗ, ಇನ್ನು ಕೆಲವೊಮ್ಮೆ ಚಳಿಗಾಲದಲ್ಲಿ ಸುಮ್ಮನೆ ಶೀತ ಕೆಮ್ಮು ನೆಗಡಿ ಆಗಿರೋವಂಥ ತೊಂದರೆ ಆದ್ರೂ ಆ ಜೆನೆಟಿಕ್ ಪ್ರಿಡಿಸ್ಪೊಸಿಷನ್ ಅಂತ ಏನು ಹೇಳ್ತೀವಿ, ಅವರ ವಂಶ ಪಾರಂಪರ್ಯವಾಗಿ ಬಂದಿರೋವಂಥ ವಿಧವಾದ ಬಿಳಿ ರಕ್ತ ಕಣದಲ್ಲಿ ಏನಾದರೂ ತೊಂದರೆ ಇದ್ದರೆ ಅಂಥವರಿಗೆ ಆಗೋ ಸಾಧ್ಯತೆ ಇರುತ್ತೆ. ನಮ್ಮ ಸಂಬಂಧದಲ್ಲಿ ಯಾರಿಗಾದರೂ ವ್ಯಾಸ್ಕ್ಯುಲೈಟಿಸ್ ತೊಂದರೆ ಇದ್ದರೆ ನಮಗೆ ಬರಲೇಬೇಕಾ ಅಂತ ಹೇಳಿದರೆ ಆ ಥರ ತೊಂದರೆಗಳು ಅಲ್ಲ ಇದು. ನಿಮ್ಮ ದೇಹದಲ್ಲಿ ಇರೋ ರಕ್ತ ಕಣದ ವಿಧಕ್ಕೆ ಸರಿಯಾದ ಸಮಯದಲ್ಲಿ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸಿಂದ ನೀವು ಬೇರೆ ಇನ್ನೊಂದು ಅಟ್ಯಾಕ್ ಆದರೆ ಆಗ ಮಾತ್ರ ವ್ಯಾಸ್ಕ್ಯುಲೈಟಿಸ್ ತೊಂದರೆ ಆಗ್ತದೆ. ಓಕೆ. ಸೊ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಅಂದರೆ ಯಾವ ರೀತಿ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್? ಕೆಲವು ಸಲ ಈ ನಮ್ಮ ಆಕ್ಯುಪೇಷನ್, ನಮ್ಮ ಉದ್ಯೋಗಕ್ಕೆ ಸಂಬಂಧಪಟ್ಟಿದ್ದು, ಸಿಲಿಕಾ ಆಗ್ಬೋದು, ಆಸ್ಬೆಸ್ಟೋಸಿಸ್ ಆಗ್ಬೋದು, ಆ ಥರದ್ದು. ಇಲ್ಲಾಂದರೆ ಕೆಲವು ಸಲ ಈ ಕೆಮಿಕಲ್ಸ್, ಪೆಟ್ರೋಲಿಯಂ, ಬೆನ್ಝೀನ್ ಆ ಥರದ್ದೆಲ್ಲ ಆಗಬಹುದು. ಇನ್ನು ತುಂಬ ಸಾಮಾನ್ಯವಾಗಿ ಆಗೋದಂದರೆ ಇನ್ಫೆಕ್ಷನಿಂದ, ಒಂದು ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಸಿ, ಕೆಲವು ವೈರಸ್ ಇನ್ಫೆಕ್ಷನ್ಗಳಿದ್ದಾವೆ, ಅದರಿಂದ ಆಗಬಹುದು. ಈ ವೈರಸ್ ಇನ್ಫೆಕ್ಷನ್ಗಳಾದವರಿಗೆ ಎಲ್ಲರಿಗೂ ವ್ಯಾಸ್ಕ್ಯುಲೈಟಿಸ್ ಆಗೋದಿಲ್ಲ. ಬಟ್ ಯಾರಿಗೆ ಈ ಜೆನೆಟಿಕ್ ಪ್ರಿಡಿಸ್ಪೊಸಿಷನ್ ಇರುತ್ತೆ ಅವರಿಗೆ ಆಗೋ ಸಾಧ್ಯತೆ ಇದೆ. ಸೊ ಹಾಗಾಗಿ ಜೆನೆಟಿಕ್ ನೀವೇನು ಹೇಳಿದ್ರೀಗ ಜೆನೆಟಿಕ್ ಪ್ರಿಡಿಸ್ಪೊಸಿಷನ್ ಇದು ಇದ್ದು ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಏನು ಅಟ್ಯಾಕ್ ಆಗದಿದ್ರೆ ಏನು ಪ್ರಾಬ್ಲಮ್ ಏನು ತೊಂದರೆ ಇರೋದಿಲ್ಲ, ನಾರ್ಮಲ್ ಇರ್ತಾರೆ, ಅವ್ರಿಗೆ ಏನು ತೊಂದರೆ ಆಗೋದಿಲ್ಲ. ಡಾಕ್ಟರ್, ಈಗ ಈ ವ್ಯಾಸ್ಕ್ಯುಲಿಟಿಸ್ ಅನ್ನೋ ಸಮಸ್ಯೆಯಲ್ಲಿ ಎಷ್ಟು ವಿಧಗಳು? ಈ ವ್ಯಾಸ್ಕ್ಯುಲೈಟಿಸಲ್ಲಿ ನಾವು
ವೈದ್ಯರು ರೋಗಿಗಳಲ್ಲಿ ಮುಖ್ಯವಾಗಿ ನೋಡೋದು ಅಂತ ಹೇಳಿದರೆ ಒಂದು ಡೇಂಜರಸ್ ವೆರೈಟಿ, ಇನ್ನೊಂದು ನಾನ್ ಡೇಂಜರಸ್ ವೆರೈಟಿ ಅಂತ. ಈಗ ಡೇಂಜರಸ್ ವೆರೈಟಿಯಲ್ಲಿ ಏನು ಬರ್ತದೆ ಅಂತ ಹೇಳಿದರೆ, ಯಾವ ಅಂಗಗಳಿಗೆ ಒಂದು ಸಲ ಡ್ಯಾಮೇಜ್ ಆದರೆ ಆ ಅಂಗನ ನಾವು ಮತ್ತೆ ನಾರ್ಮಲ್ಗೆ ತರಲಿಕ್ಕೆ ಆಗೋದಿಲ್ಲ, ಅದು ಮತ್ತೆ ರಿಕವರ್ ಆಗೋದಿಲ್ಲ, ಆ ಥರ ಅಂಗಗಳಲ್ಲಿ ಯಾವ ವ್ಯಾಸ್ಕ್ಯುಲೈಟಿಸ್ ಅಫೆಕ್ಟ್ ಮಾಡ್ತದೆ ಅದನ್ನು ಡೇಂಜರಸ್ ವೆರೈಟಿ ಅಂತ ಹೇಳ್ತೀವಿ. ಕಿಡ್ನಿಯಲ್ಲಿ, ನರ್ವ್ ರಿಲೇಟೆಡ್ ಅಥವಾ ನರಗಳಲ್ಲಿ, ಕಣ್ಣಿನಲ್ಲಿ ಆಗುವಂಥದ್ದೆಲ್ಲ ಡೇಂಜರಸ್ ವೆರೈಟಿಯಲ್ಲಿ ಬರ್ತದೆ. ಕೆಲವೊಮ್ಮೆ ಬರೀ ಚರ್ಮಕ್ಕೆ ಮಾತ್ರ ಬಂದು ಒಂದೇ ಒಂದು ಅಂಗಕ್ಕೆ ಸೀಮಿತವಾಗಿದ್ದರೆ ಅಂಥ ವ್ಯಾಸ್ಕ್ಯುಲೈಟಿಸ್ ನಾನ್ ಡೇಂಜರಸ್ ವೆರೈಟಿ ಆಗ್ಬೋದು. ನಾವು ಈ ವ್ಯಾಸ್ಕ್ಯುಲೈಟಿಸ್ ಪೇಷಂಟ್ ನಮ್ಮ ಹತ್ರ ಬಂದಾಗ ನಮ್ಮ ಎಲ್ಲ ಚಿಕಿತ್ಸೆಗೆ ನಮ್ಮ ಎಲ್ಲ ಟೆಸ್ಟ್ಗಳು ಇದು ಯಾವ ವೆರೈಟಿಯಲ್ಲಿ ಬರ್ತದೆ ಅಂತ ನೋಡೋ ಅಷ್ಟರಲ್ಲೇ ಟೆಸ್ಟ್ಗಳು ಬೇಕಾಗ್ತದೆ. ಅದಲ್ಲದೆ ವೈದ್ಯಕೀಯವಾಗಿ ಮಾತಾಡಬೇಕಂತ ಹೇಳಿದರೆ, ಈ ರಕ್ತನಾಳಗಳು ನಮ್ಮ ಹೃದಯದಿಂದ ಶುರುವಾಗಿ ನಮ್ಮ ಸಣ್ಣ ಬೆರಳಿನವರೆಗೆ ಬರೋ ಅಷ್ಟರಲ್ಲಿ ಅದರ ಆಕಾರ ಮತ್ತು ಸೈಜ್ ಎಲ್ಲ ವೇರಿ ಆಗ್ತಾ ಬರ್ತದೆ. ಒಂದು ಸ್ವಲ್ಪ ದಪ್ಪಕ್ಕಿರೋದು, ಅದು ಮತ್ತೆ ಒಂದು ಅಂಗದೊಳಗೆ ಹೋದ್ಮೇಲೆ ಅದು ಮೀಡಿಯಂ ವೆಸಲ್ ಅಂತ ಹೇಳ್ತೇವೆ, ಮಧ್ಯಮದ ರಕ್ತನಾಳಗಳು. ಇನ್ನು ಅದರ ಒಳಗೆ ತುಂಬ ಅದು ಬ್ರ್ಯಾಂಚ್ ಆಗಿ ಮರ ಹೇಗೆ ಗೆಲ್ಲು ಬಿಡ್ತದಲ್ಲ, ಹಾಗೆ ನಮ್ಮ ದೇಹದಲ್ಲಿರೋ ರಕ್ತನಾಳಗಳು ಬ್ರ್ಯಾಂಚ್ ಆಗಿ ಸಣ್ಣದಾಗಿ ಕೆಪಿಲರಿ ಅಂತ ಹೇಳ್ತೀವಿ. ಅಲ್ಲಿವರೆಗೆ ಹೋಗೋವರೆಗೂ ಸಹ ಅದು ಸ್ಮಾಲ್ ವೆಸಲ್ ವ್ಯಾಸ್ಕ್ಯುಲೈಟಿಸ್ ಆಗ್ತದೆ. ಅದೇ ಹೃದಯದ ಹತ್ತಿರ ಇರುವಂಥದ್ದು ಅಯೋರ್ಟಾ ಅಥವಾ ಅದರದ ಮೇಜರ್ ಬ್ರಾಂಚ್ಗಳೇನಿರುತ್ತೆ ಅದಕ್ಕೆ ಅಫೆಕ್ಟ್ ಆಗುವಂಥ ವ್ಯಾಸ್ಕ್ಯುಲೈಟಿಸ್ ಸಮಸ್ಯೆ ಕೂಡ ಇದೆ. ಆ 3 ವಿಧದ ವ್ಯಾಸ್ಕ್ಯುಲೈಟಿಸಲ್ಲಿ ಲಾರ್ಜ್ ವೆಸಲ್ ವ್ಯಾಸ್ಕ್ಯುಲೈಟಿಸಲ್ಲಿ ಆಗುವಂಥ ತೊಂದರೆಗಳೇ ಬೇರೆ, ಅದು ಮೀಡಿಯಂ ವೆಸಲ್ ವ್ಯಾಸ್ಕ್ಯುಲೈಟಿಸಲ್ಲಿ ಆಗುವಂಥ ತೊಂದರೆಗಳೇ ಬೇರೆ. ಈ ಲಾರ್ಜ್ ವೆಸಲ್ ವ್ಯಾಸ್ಕ್ಯುಲೈಟಿಸಲ್ಲಿ ಪೇಷಂಟ್ ಬರುವಾಗ ಕ್ಲಾಡಿಕೇಶನ್ ಪೇಯ್ನ್ ಅಂತ ಹೇಳ್ತೀವಿ. ಹಾಗಂದರೆ ಈಗ ನಮ್ಮ ದೇಹದ ಮೇಲ್ಗಡೆ ಭಾಗದಲ್ಲಿ ರಕ್ತ ಸಂಚಲನೆ ಆಗೋ ಯಾವ ರಕ್ತನಾಳ ಇದೆ ಅದರಲ್ಲಿ ತೊಂದರೆ ಆದರೆ ನಾವೇನಾದರೂ ಕೆಲಸ ಮಾಡುವಾಗ, ತಲೆ ಬಾಚುವಾಗ ಅಥವಾ ಕೈ ಹೀಗೆ ಮೇಲೆ ಎತ್ತಿ ಕೆಲಸ ಮಾಡುವಾಗ ಜಾಸ್ತಿ ಹೊತ್ತು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ, ಅವ್ರಿಗೆ ಕೈ ನೋವು ಶುರುವಾಗ್ತದೆ. ಹಾಗೆ ರೆಸ್ಟಲ್ಲಿ ಇಟ್ಟರೆ, ಏನು ಕೆಲಸ ಮಾಡದೆ ಅದು ಆರಾಮ ಸ್ಥಿತಿಯಲ್ಲಿದ್ದರೆ ಏನು ನೋವು ಇರೋದಿಲ್ಲ. ಈ ಥರ ತೊಂದರೆಗೆ ನಾವು ಕ್ಲಾಡಿಕೇಶನ್ ಪೇಯ್ನ್ ಅಂತ ಹೇಳ್ತೇವೆ. ಅದೇ ಥರದ ನೋವು ನಮ್ಮ ಈ ಅಗಿಯುವಾಗ ಬರೋವಂಥ ಇಲ್ಲಿ ಜಾನಲ್ಲಿ ಕೂಡ ಆಗಬಹುದು. ತುಂಬ ಗಟ್ಟಿ ಪದಾರ್ಥ ಸ್ವಲ್ಪ ಜಾಸ್ತಿ ಅಗದು ತಿನ್ನಬೇಕಾಗಿರುವಾಗ, ಈ ನಟ್ಸ್, ಗ್ರೌಂಡ್ ನಟ್ಸ್ ಅಥವಾ ಚಪಾತಿ ಅಂಥದ್ದೆಲ್ಲ ತಿನ್ನುವಾಗ ಜಾಸ್ತಿ ಅಗಿಯುವಾಗ ಅಲ್ಲಿ ನೋವು ಬರ್ತದೆ ಅವರಿಗೆ. ಅದಲ್ಲದೆ ತುಂಬ ತಲೆನೋವು ಬರುವಂಥದ್ದು. ಮುಂಚೆ ಸ್ವಲ್ಪ ತಲೆನೋವು ಇರ್ತಾಯಿತ್ತು, ಬಟ್ ಈಗ ನಮಗೆ ಬರ್ತಾ ಇರೋ ತಲೆನೋವು ತುಂಬ ಜಾಸ್ತಿ ಪ್ರಮಾಣದಲ್ಲಿದೆ. ನಮ್ಮ ಜೀವನದಲ್ಲೇ ಇಷ್ಟು ಜೋರು ನೋವು ಬಂದಿಲ್ಲ ಅಂತ ಅನಿಸಿದರೆ ಆ ಥರ ತೊಂದರೆಗಳು ಈ ಲಾರ್ಜ್ ವೆಸಲ್ ವ್ಯಾಸ್ಕ್ಯುಲೈಟಿಸಲ್ಲಿ ಆಗ್ಬಹುದು. ಮತ್ತು ಕಣ್ಣಿನ ತೊಂದರೆ ಸಹ ಆಗ್ಬೋದು. ಅದೇ ಮೀಡಿಯಂ ವೆಸಲ್ ವ್ಯಾಸ್ಕ್ಯುಲೈಟಿಸಲ್ಲಿ ನರಗಳ ತೊಂದರೆ ಜಾಸ್ತಿ ಆಗ್ತದೆ. ಅದು ಬಿಟ್ಟರೆ ಚರ್ಮದಲ್ಲಿ ದದ್ದು ಅಥವಾ ರ್ಯಾಶ್ ಅಂತ ಏನು ಹೇಳ್ತೀವಿ ಅದು ಬರಬಹುದು. ಅಥವಾ BP ಜಾಸ್ತಿ ಆಗಬಹುದು. BP ಇದ್ದವರಿಗೆಲ್ಲ ಮೀಡಿಯಂ ವೆಸಲ್ ವ್ಯಾಸ್ಕ್ಯುಲೈಟಿಸ್ ಅಲ್ಲ, BP ಇದರದ್ದು ಒಂದು ಲಕ್ಷಣ. ಅದಲ್ಲದೆ ಸ್ಮಾಲ್ ವೆಸಲ್ ವ್ಯಾಸ್ಕ್ಯುಲೈಟಿಸ್ ಆದರೆ ಕಿಡ್ನಿಗೆ ಎಫೆಕ್ಟ್ ಆಗೋದಾದರೆ ಯೂರಿನಲ್ಲಿ ಪ್ರೋಟೀನ್ ಅಂಶ ಹೋಗ್ಬೋದು ಅಥವಾ ರಕ್ತ ಹೋಗಬಹುದು, ಆ ಥರ ತೊಂದರೆಗಳೆಲ್ಲ ಇದೆ. ಸೊ ಇದೆಲ್ಲ ಬಂದು ಇದರ ಲಕ್ಷಣ ಆಗಿರುತ್ತೆ. ಇದು ಈ ಲಕ್ಷಣಗಳನ್ನ ನೋಡಿಕೊಂಡು ನಾವು ಅದು ಯಾವ ವಿಧದ್ದು ಅಂತ ಸಪ್ರೇಟ್ ಮಾಡ್ತೀವಿ. ಅದಲ್ಲದೆ ಇದರ ಲಕ್ಷಣಗಳ ಬಗ್ಗೆ ಹೇಳಬೇಕಂತ ಹೇಳಿದರೆ, ಪ್ರತಿಯೊಂದು ಅಂಗಕ್ಕೆ ಅದು ಎಫೆಕ್ಟ್ ಮಾಡುವಾಗ ಬೇರೆ ಬೇರೆ ಥರದ ಲಕ್ಷಣ ಬರಬಹುದು. ಈಗ ನಾವು ಇಷ್ಟೊತ್ತು ಡಿಸ್ಕಸ್ ಮಾಡಿದ ಹಾಗೆ ಕ್ಲಾಡಿಕೇಶನ್ ಪೇಯ್ನು ಒಂದಾದರೆ ಬರೀ ಕಣ್ಣಿಗೆ ಅದು ಅಫೆಕ್ಟ್ ಆಗ್ತಾ ಇದ್ರೆ ಕೆಲವೊಮ್ಮೆ ಕಣ್ಣು ಕೆಂಪಾಗೋದು ಮತ್ತು ನೋವು ಬರೋದು ಸಾಧ್ಯತೆ ಇರುತ್ತೆ. ಅದು ಈಗ ನಮಗೆ ಅಲರ್ಜಿ ಆಗುವಾಗ ಅಥವಾ ನಾವು ಕಂಜಂಕ್ಟಿವೈಟಿಸ್ ಅಥವಾ ಚೆನ್ನೈ ಐಸ್ ಅಂತ ಏನು ಹೇಳ್ತೀವಿ ಆ ಥರ ನೋಡಲಿಕ್ಕೆ ಇದ್ದರೆ ಒಳಗಡೆ ತುಂಬ ನೋವು ಇರ್ತದೆ. ಆ ಥರದ್ದೇನಾದರೂ ಸ್ಕ್ಲಿರೈಟಿಸ್ ಅಂತ ಕರಿತೀವಿ ನಾವು ಅದಕ್ಕೆ. ಆ ಥರ ತೊಂದರೆ ಆಗಬಹುದು. ಇಲ್ಲ ದೃಷ್ಟಿ ಅಫೆಕ್ಟ್ ಆಗಬಹುದು. ಇಲ್ಲ ENT ರಿಲೇಟೆಡ್ ತೊಂದರೆ ಆದರೆ, ಅಂದರೆ ಕಿವಿ ಸಡನ್ನಾಗಿ ಕೇಳಿಸ್ದೇ ಇರೋದು ಅಥವಾ ಕಿವಿಯಲ್ಲಿ ತುಂಬ ಸೋರೋದು, ಬ್ಲಾಕ್ ಆದಾಗೆ ಇರೋದು, ಅಥವಾ ಪದೇ ಪದೇ ಸೈನಸೈಟಿಸ್ ಆಗ್ತಾ ಇರೋದು,
ಅಥವಾ ದುರ್ಮಾಂಸ ಬೆಳೀತಾ ಇರೋದು, ಈ ಅಲರ್ಜಿ ತೊಂದರೆಗಳೆಲ್ಲ ಸ್ವಲ್ಪ ಚಿಕ್ಕ ಮಕ್ಕಳಲ್ಲಿ ಬೇಗ ಐಡೆಂಟಿಫೈ ಆಗುತ್ತದೆ, ಯಾರಿಗೆಲ್ಲ ಆಸ್ತಮಾ ಇರ್ತದೆ ಆ ಥರ ಎಲ್ಲ. ಸ್ವಲ್ಪ ವಯಸ್ಸಾದ ಮೇಲೆ 3ನೇ ಅಥವಾ 4ನೇ ದಶಕದ ಹರೆಯದವರಿಗೆ ಆಗ ಏನಾದರೂ ಅಲರ್ಜಿ ತೊಂದರೆ ಹಠಾತ್ತಾಗಿ ಕಂಡ್ರೆ ಆಗ ನಾವು ಈ ಥರ ತೊಂದರೆ ವ್ಯಾಸ್ಕ್ಯುಲೈಟಿಸ್ ಇದೆಯಾ ಇಲ್ವಾ ಅಂತೆಲ್ಲ ತಪಾಸಣೆ ಮಾಡಿ ನೋಡಬೇಕಾಗ್ತದೆ. ಅದಲ್ಲದೆ ಪಾಲಿಪ್ ಅಂತ ಏನು ಹೇಳ್ತೀವಿ, ದುರ್ಮಾಂಸ ಬೆಳೀತದೆ ನೋಸಲ್ಲಿ ಅಥವಾ ಸೈನಸಲ್ಲಿ, ಅದ್ರ ಜೊತೆಗೆ ಆಸ್ತಮಾ ಇದ್ದರೆ ಅವರಿಗೂ ಸಹ ವ್ಯಾಸ್ಕ್ಯುಲೈಟಿಸ್ ತಪಾಸಣೆ ಬೇಕು. ಇನ್ನು ಶ್ವಾಸಕೋಶದಲ್ಲಿ ನೋಡಬೇಕಂದ್ರೆ ಅದರಲ್ಲಿ ಉಸಿರಾಟ ತೊಂದರೆ ಆಗಬಹುದು, ಅಥವಾ ಕೆಮ್ಮು ಜೊತೆಗೆ ಕಫದಲ್ಲಿ ರಕ್ತ ಬೀಳೋದು ಅಥವಾ ಮೂಗಿಂದ ರಕ್ತ ಬರೋದು. ಅದಲ್ಲದೆ ಕರುಳಿನಲ್ಲಿ ಹೇಳಬೇಕಂತ ಹೇಳಿದರೆ ವಾಮಿಟಲ್ಲಿ ಅಥವಾ ವಾಂತಿ ಆಗುವಾಗ ರಕ್ತದ ಅಂಶ ಬೀಳೋದು ಅಥವಾ ಟಾಯ್ಲೆಟಲ್ಲಿ ರಕ್ತ ಹೋಗುವಂಥದ್ದು, ಇದು ಎಲ್ಲ ವ್ಯಾಸ್ಕ್ಯುಲೈಟಿಸ್ನಲ್ಲಿ ಆಗೋ ಸಾಧ್ಯತೆ ಇದೆ. ಅದಲ್ಲದೆ ನರಗಳಿಗೆ ಎಫೆಕ್ಟ್ ಆಗುವಾಗ ಬರೀ ಕೈ ಜುಮ್ ಅಂತ ಅನ್ನೋದು ಅಥವಾ ಪಿಂಚುಚ್ಚಿದ ಹಾಗೆ ಅನಿಸೋದು, ಇಲ್ಲ ಅಂದರೆ ಇದು ಶುರುವಾಗುವಾಗ ಆಗೋ ಲಕ್ಷಣ ಆದರೆ ಸ್ವಲ್ಪ ಸಮಯ ಆದಮೇಲೆ ಅದು ನಮ್ಮ ಸ್ಪರ್ಶದ ಏನು ಕೆಪಾಸಿಟಿ ಇರುತ್ತೆ ಅದೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಬಿಸಿ ಅಥವಾ ತಣ್ಣಗಿರೋದೇನಾದರೂ ಮುಟ್ಟಿದ್ರೆ ಅವ್ರಿಗೆ ಗೊತ್ತಾಗೋದಿಲ್ಲ, ಇಲ್ಲ ಅಂದರೆ ಸ್ವಲ್ಪ ಸಣ್ಣ ಗಾಯ ಆದರೆ ಅವ್ರಿಗೆ ನೋವಾಗೋದಿಲ್ಲ. ಆ ಥರ ಸಾಧ್ಯತೆಗಳೂ ಇದೆ. ನಮ್ಮ ನರಗಳ ಏನು ಶಕ್ತಿ ಇದೆ, ಏನು ಕೆಲಸ ಮಾಡ್ತಾ ಇರುತ್ತೆ ಅದೆಲ್ಲ ನಿಧಾನಕ್ಕೆ ಕಡಿಮೆ ಆಗ್ತಾ ಬರುತ್ತೆ. ಕೆಲವೊಮ್ಮೆ ಅದು ತುಂಬ ಬೇಗ ಆಗೋ ಸಾಧ್ಯತೆ ಕೂಡ ಇದೆ. ಅದು ತುಂಬ ಬೇಗ ಆಗುವಾಗ ಅದು ಆ ಡೇಂಜರಸ್ ವೆರೈಟಿ ಸೈಡಲ್ಲಿ ಬರಬಹುದು. ಅದನ್ನು ಆದಷ್ಟು ಬೇಗ ಗುರುತಿಸಿ ಟ್ರೀಟ್ಮೆಂಟ್ ಕೊಟ್ಟರೆ ಅದು ಮತ್ತೆ ರಿವರ್ಸ್ ಮಾಡಲಿಕ್ಕೆ ಆಗ್ತದೆ. ಇನ್ನು ಕೆಲವೊಮ್ಮೆ ನಮ್ಮ ಚಲನೆಗೆ ಹೆಲ್ಪ್ ಮಾಡೋವಂಥ ನರಗಳಿಗೆ ಎಫೆಕ್ಟ್ ಆದರೆ ಅದು ರಿಸ್ಟ್ ಡ್ರಾಪ್ ಅಂತ ಆಗ್ತದೆ, ಅಥವಾ ಫುಟ್ ಡ್ರಾಪ್ ಆಗ್ಬೋದು. ಅಂದರೆ ಅದರ ಸ್ವಾಧೀನ ಕಳ್ಕೊಳ್ಳುತ್ತೆ. ಅದು ಹಠಾತ್ತನೆ ಆದರೆ ಅಂಥದ್ದೆಲ್ಲ ಡೇಂಜರಸ್ ವೆರೈಟಿಯಲ್ಲಿ ಬರಬಹುದು. ಇದೆಲ್ಲ ಅಂಗಾಂಗಗಳಿಗೆ ಎಫೆಕ್ಟ್ ಆಗುವಂಥ ಸ್ವಲ್ಪ ಲಕ್ಷಣಗಳು. ಇನ್ನು ಕೆಲವು ಜನರಿಗೆ ಬರೀ ಕಾನ್ಸ್ಟಿಟ್ಯೂಷನಲ್ ಸಿಂಪ್ಟಮ್ಸ್ ಅಂತ ಹೇಳ್ತೇವೆ, ಬರೀ ಜ್ವರ ಬರಬಹುದು ಅಥವಾ ಕೀಲು ನೋವು ಇರಬಹುದು, ಇಲ್ಲ ಊಟ ಸೇರೋದಿಲ್ಲ ಅಥವಾ ತೂಕ ಕಡಿಮೆ ಆಗ್ತಾ ಇದೆ, ಈ ಥರದ್ದೆಲ್ಲ ತೊಂದರೆ ಆಗಬಹುದು. ಬರೀ ಆ ಥರ ನಾವು ವೇಗ್ ಸಿಂಪ್ಟಮ್ಸ್ ಅಂತ ಹೇಳಿ ಏನು ಹೇಳ್ತೇವೆ, ಆ ಥರದವರು ಬಂದಾಗ ನಾವು ಸ್ವಲ್ಪ ಹೆಚ್ಚಾಗಿ ತಪಾಸಣೆ ಮಾಡಿ ಬೇರೆ ಯಾವುದಾದ್ರೂ ಅಂಗಗಳಿಗೆ ಎಫೆಕ್ಟ್ ಆಗ್ತಾ ಇದೆಯಾ ಅಂತ ನೋಡಿ ಆಮೇಲೆ ಅದು ವ್ಯಾಸ್ಕ್ಯುಲೈಟಿಸ್ ಯಾವ ವೆರೈಟಿ ಅದು ಅಂತ ಡಿಸೈಡ್ ಮಾಡಿ ಆಮೇಲೆ ಟ್ರೀಟ್ಮೆಂಟ್ ಕೊಡುವಂಥ. ಈಗ ರೋಗ ಅಂದಮೇಲೆ ಅದಕ್ಕೆ ಚಿಕಿತ್ಸೆ ಅನ್ನೋದು ಇರುತ್ತೆ. ಸೊ ಈಗ ಈ ವ್ಯಾಸ್ಕ್ಯುಲೈಟಿಸ್ ಅನ್ನೋ ಅದೊಂದು ರೋಗ ಅಂತ ಹೇಳ್ಬೋದಾ ನಾವು? ಹೌದು, ಅದು ಸುಮಾರು ರೋಗಗಳ ಒಟ್ಟಿಗೆ ನಾವು ವ್ಯಾಸ್ಕ್ಯುಲೈಟಿಸ್ ಅಂತ ಹೇಳಿ ಕರೀತೇವೆ. ಸೊ ಇದಕ್ಕೆ ಇರುವಂತಹ ಚಿಕಿತ್ಸೆ ಸೌಲಭ್ಯ ಹೇಗಿದೆ? ವ್ಯಾಸ್ಕ್ಯುಲೈಟಿಸ್ ನಾ ಹಾಗೆ ಮುಂಚೆನೆ ಮಾತಾಡಿದ ಹಾಗೆ ಈ ಎಷ್ಟೊಂದು ಹಲವಾರು ಪರೀಕ್ಷೆಗಳು ಮಾಡ್ತೀವಲ್ವ, ಅದರಲ್ಲಿ ವ್ಯಾಸ್ಕ್ಯುಲೈಟಿಸ್ದು ಯಾವ ವಿಧದ ತೊಂದರೆ ಅಂತ ನಾವು ಫಸ್ಟ್ ಕಂಡ್ಕೋಬೇಕು. ವ್ಯಾಸ್ಕ್ಯುಲೈಟಿಸಲ್ಲಿ ರಕ್ತನಾಳ ದೊಡ್ಡದಾಗಿದ್ದರೆ ಅದಕ್ಕೆ ಲಾರ್ಜ್ ವೆಸಲ್ ವ್ಯಾಸ್ಕ್ಯುಲೈಟಿಸ್ ಅಂತ ಹೇಳ್ತೇವೆ. ಸ್ವಲ್ಪ ಮಧ್ಯಮ ಪ್ರಮಾಣದಲ್ಲಿದ್ದರೆ ಮೀಡಿಯಂ ವೆಸಲ್ ವ್ಯಾಸ್ಕ್ಯುಲೈಟಿಸ್, ಮತ್ತು ಸಣ್ಣ ಕ್ಯಾಪಿಲರಿಗಳೇನಿದೆ ಅದಕ್ಕೆ ಸ್ಮಾಲ್ ವೆಸಲ್ ವ್ಯಾಸ್ಕ್ಯುಲೈಟಿಸ್ ಅಂತ ಹೇಳ್ತೀವಿ. ಅದರಲ್ಲಿ ಯಾವುದು ವಿಧದ ವ್ಯಾಸ್ಕ್ಯುಲೈಟಿಸ್ ಅಂತ ಕಂಡುಕೊಂಡು ಅದರ ಪ್ರಕಾರ ನಾವು ಟ್ರೀಟ್ಮೆಂಟ್ ಕೊಡಬಹುದು. ಈ ವ್ಯಾಸ್ಕ್ಯುಲೈಟಿಸನ್ನು ಕೂಡ ನಾವು ಇನ್ನು ಬೇರೆ 2 ವಿಧವಾಗಿ ಡಿವೈಡ್ ಮಾಡ್ತೀವಿ. ಒಂದು ಡೇಂಜರಸ್ ವ್ಯಾಸ್ಕ್ಯುಲೈಟಿಸ್, ಇನ್ನೊಂದು ನಾನ್ ಡೇಂಜರಸ್ ವ್ಯಾಸ್ಕ್ಯುಲೈಟಿಸ್. ಇದು ಸಾಮಾನ್ಯವಾಗಿ ಹೇಳೋದಾದರೆ ಡೇಂಜರಸ್ ಅಂತ ಹೇಳಿದರೆ ನಮ್ಮ ದೇಹಕ್ಕೆ ನಮ್ಮ ಅಂಗಗಳಿಗೆ ಹಾನಿಯಾಗುವಂಥದ್ದು. ಈಗ ಕಿಡ್ನಿ ಅಥವಾ ಕಣ್ಣು ಆ ಥರದ ಅಂಗಗಳಿಗೆ ಸ್ವಲ್ಪ ಡ್ಯಾಮೇಜ್ ಆದರೆ ಮತ್ತೆ ಅದನ್ನು ಏನು ಮಾಡಲಿಕ್ಕೆ ಬರೋದಿಲ್ಲ. ಈಗ ಕಿಡ್ನಿ ರಿಪ್ಲೇಸ್ಮೆಂಟ್ ಎಲ್ಲ ಉಂಟು, ಬಟ್ ಈ ಕಣ್ಣಿನಲ್ಲಿ ಹಲವಾರು ಪದರಗಳಿದೆ. ಅದರಲ್ಲಿ ಯಾವುದಾದ್ರೂ ಸ್ಪೆಸಿಫಿಕ್ ಲೇಯರ್ಗೆ ಮಾತ್ರ ಎಫೆಕ್ಟ್ ಆದರೆ ಐ ಟ್ರಾನ್ಸ್ಪ್ಲಾಂಟೇಷನ್ ಆ ಥರದ್ದೆಲ್ಲ ಆಪ್ಷನ್ ಇರೋದಿಲ್ಲ. ಆ ಥರ ಯಾವುದ ಅಂಗಗಳಿಗೆ ಅದು ಆರ್ಗನ್ ಡ್ಯಾಮೇಜಿಂಗ್ ಅಂತ ಏನು ಹೇಳ್ತೀವಿ, ಆ ಥರದ ವ್ಯಾಸ್ಕ್ಯುಲೈಟಿಸ್ಗಳು ಇದೆಯಾ ಅಂತ ಫಸ್ಟು ನಾವು ನೋಡ್ಕೊಳ್ತೇವೆ.
ಆ ಥರ ಆರ್ಗನ್ ಡ್ಯಾಮೇಜ್ ಆಗೋವಂಥ ವ್ಯಾಸ್ಕ್ಯುಲೈಟಿಸ್ ಆದರೆ ನಾವು ಅದಕ್ಕೆ ಟ್ರೀಟ್ಮೆಂಟ್ ಸಹ ತುಂಬ ಸ್ಟ್ರಾಂಗ್ ಆಗಿನೇ ಮಾಡಬೇಕಾಗ್ತದೆ. ಈಗ ನಾವು ನಮ್ಮ ರೋಗಿಗಳಿಗೆಲ್ಲ ಉದಾಹರಣೆ ಕೊಡೋದು, ಬೆಂಕಿ ಹತ್ತಿದಾಗ ಹೇಗೆ ನೀವು ಅದನ್ನು ಆರಿಸ್ಲಿಕ್ಕೆ ನೋಡ್ತೀರಾ, ಹಾಗೆಯೇ ನಾವು ವ್ಯಾಸ್ಕ್ಯುಲೈಟಿಸ್ ಈ ಒಂದು ಥರದ ನಮ್ಮ ದೇಹದೊಳಗಿರೋ ಬೆಂಕಿನೇ, ಅದು ನಮ್ಮ ದೇಹದಿಂದನೇ ಆಗಿರ್ಬೋದು. ಅದನ್ನು ಹೇಗೆ ನಾವು ಟ್ರೀಟ್ ಮಾಡ್ಬೋದು ಅಂತ ಹೇಳಿದರೆ, ಈಗ ಸಣ್ಣ ಬೆಂಕಿ ಆದರೆ 1 ಲೋಟ ನೀರು ಹಾಕಿದರೆ ಆಗ್ತದೆ. ಈಗ ವ್ಯಾಸ್ಕ್ಯುಲೈಟಿಸಲ್ಲಿ ಬರೀ ಸ್ಕಿನ್ ಅಥವಾ ಚರ್ಮಕ್ಕೆ ಮಾತ್ರ ರ್ಯಾಶ್ ಬಂದಿದೆ, ದದ್ದುಗಳು ಬಿದ್ದಿದೆ ಅಂದರೆ ಸಣ್ಣದಾಗಿ ಸ್ವಲ್ಪ ದಿನ ಸ್ಟಿರಾಯ್ಡ್ ತೊಗೊಂಡ್ರೆ ಸಾಕಾಗ್ತದೆ. ಅದೇ ಮುಂದಕ್ಕೆ ಹೋಗಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಬೆಂಕಿ ಇದ್ದರೆ ನೀವು ಮನೆಯಲ್ಲಿ ಎಮರ್ಜೆನ್ಸಿ ಫೈರ್ ಎಕ್ಸ್ಟಿಂಗ್ವಿಷರ್ ಏನು ಇಟ್ಕೊಂಡಿರ್ತೀರಾ ಅದರ ಉಪಯೋಗಕ್ಕೆ ಬೇಕಾಗ್ತದೆ. ಹಾಗೆ ಈಗ ನಾವು ಕಿಡ್ನಿ ಅಥವಾ ನರಗಳಲ್ಲಿ ಅಫೆಕ್ಟ್ ಆಗ್ತಾ ಇರೋವಂಥದ್ದು ಏನಾದರೂ ಇದ್ದರೆ ಸ್ಟಿರಾಯ್ಡ್ ಇದ್ದೇನೆ ಇಂಜೆಕ್ಷನ್ ಕೊಡಬೇಕಾಗ್ತದೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ. ಅದಲ್ಲದೇ ಇಮ್ಯುನೋಸಪ್ರೆಸೆಂಟ್ಸ್ ಅಂತ ನಾವು ಕರಿತೀವಿ. ಇಮ್ಯುನೋಸಪ್ರೆಸೆಂಟ್ಸ್ ಅಂತ ಹೇಳಿದರೆ ನಮ್ಮ ದೇಹದಲ್ಲಿರುವ ಇಮ್ಯುನಿಟಿ ಅಥವಾ ಇಮ್ಯೂನ್ ಸೆಲ್ಗಳು, ಬಿಳಿ ರಕ್ತ ಕಣಗಳೇನಿದೆ ಅದರ ಕೆಲಸವನ್ನು ಶಮನ ಮಾಡೋದು. ಆ ಗ್ರೂಪ್ಗೆ ಇಮ್ಯುನೋಸಪ್ರೆಸೆಂಟ್ಸ್ ಅಂತ ಹೇಳ್ತೀವಿ. ಅದರಲ್ಲಿ ಸೈಕ್ಲೋಫಾಸ್ಫಮೈಡ್ ಇರ್ಬೋದು, ಇನ್ನು ಕೆಲವು DMARDs ಅಂತ ಇದ್ದೀವಿ, ಅಂದರೆ ಡಿಸೀಸ್ ಮಾಡಿಫೈಯಿಂಗ್ ಏಜೆಂಟ್ಸ್ ಅಗೇನ್ಸ್ಟ್ ರುಮ್ಯಾಟಿಕ್ ಡಿಸೀಸಸ್ ಅಂತ. ಆ ಥರ ತೊಂದರೆ ಆದರೆ ಅದರ ಟ್ಯಾಬ್ಲೆಟ್ಗಳನ್ನು ಸಹ ಕೊಡ್ತೇವೆ. ಇನ್ನು ಕೆಲವಲ್ಲಿ ಈಗ ಇಡೀ ಬಿಲ್ಡಿಂಗಿಗೆ ಬೆಂಕಿ ಬೀಳ್ತಾ ಇದೆ ಅಂತ ಹೇಳಿದರೆ ನಾವು ಫೈರ್ ಇಂಜಿನ್ಗೆ ಕರಿಬೇಕು. ಹಾಗೆ ಇರುವಾಗ ಈ ಸ್ಟಿರಾಯ್ಡ್ ತುಂಬ ಹೈ ಡೋಸಲ್ಲಿ ಸಹ ಬೇಕಾಗ್ತದೆ. ಈ ಸೈಕ್ಲೋಫಾಸ್ಫಮೈಡ್ ಅಂತ ನಾನು ಏನು ಹೇಳಿದೆ ಅದು ತುಂಬ ಜಾಸ್ತಿ ಪ್ರಮಾಣದಲ್ಲಿ ಬೇಕಾಗ್ಬೋದು. ಅವರ ದೇಹಕ್ಕೆ ಎಷ್ಟು, ಅವರ ತೂಕ ಎಷ್ಟಿದೆ ಅಥವಾ ಅವರ ದೇಹದ ಬಾಡಿ ಸರ್ಫೇಸ್ ಏರಿಯಾ ಎಷ್ಟಿದೆ ಅದನ್ನು ನೋಡಿಕೊಂಡು ಅದಕ್ಕೆ ಎಷ್ಟು ಡೋಸೇಜ್ ಬೇಕೋ ಅಷ್ಟು ಕೊಡಬೇಕಾಗ್ತದೆ. ಇದರ ಜೊತೆಗೆ ಈಗ ಹೊಸದಾಗಿ ಮೊನೋಕ್ಲೋನಲ್ ಆ್ಯಂಟಿಬಾಡೀಸ್ ಅಂತ ಹೇಳ್ತೇವೆ. ಅದು ನಮ್ಮ ದೇಹದಲ್ಲಿ ಈ ಬಿಳಿ ರಕ್ತ ಕಣ ಅಂತ ಹೇಳಿದರೆ ಎಲ್ಲದೂ ತೊಂದರೆ ಕೊಡ್ತಾ ಇರೋದಿಲ್ಲ, ಯಾವುದಾದ್ರೂ ಒಂದು ಪ್ರಮಾಣದಲ್ಲಿ ಪ್ರಾಬ್ಲಮ್ ಇರಬಹುದು. ಯಾವ ಪ್ರಾಬ್ಲಮ್ ಇದೆ ಅದಕ್ಕೆ ಡೈರೆಕ್ಟಾಗಿ ಎಫೆಕ್ಟ್ ಆಗುವಂಥದ್ದು ಅದಕ್ಕೆ ಮೊನೋಕ್ಲೋನಲ್ ಆ್ಯಂಟಿಬಾಡಿ ಅಂತ ಕರಿತೀವಿ. ಇದರಲ್ಲಿ ಈ ಸೈಡ್ ಎಫೆಕ್ಟ್ಗಳೆಲ್ಲ ತುಂಬ ಕಡಿಮೆ ಇರ್ತದೆ. ನಮ್ಮ ದೇಹಕ್ಕೆ ಯಾವುದು ಸೆಟ್ ಆಗ್ಬೋದು ಅಂತ ನೋಡಿ ಪೇಷಂಟ್ಗೆ ಕರೆಕ್ಟಾಗಿ ನೋಡಿ ಅದನ್ನು ಕೊಡಬೇಕು. ಆ ಥರದ ಆಪ್ಷನ್ ಕೂಡ ಇದೆ. ಈ 3 ವೆರೈಟಿಯಲ್ಲಿ ನಾವು ಬೇಸಿಕ್ ಪ್ರಿನ್ಸಿಪಲ್ ಏನು ಮೇಂಟೈನ್ ಮಾಡ್ತೀವಿ ಅಂತ ಹೇಳಿದರೆ, ಏನೇನು ಅವ್ರಿಗೆ ಲಕ್ಷಣಗಳಿದೆ, ಕಾಯಿಲೆ ಏನೇನು ಲಕ್ಷಣ ಇದೆ ಅದು ಫಸ್ಟು ಶಮನ ಆಗಬೇಕು. ಪೇಷಂಟ್ಗೆ ಆ ಲಕ್ಷಣದಿಂದ ರಿಲೀಫ್ ಸಿಗಬೇಕು. ಎರಡನೇದು, ಬೇರೆ ಆರ್ಗನ್ಗಳಿಗೆ, ಬೇರೆ ಅಂಗಗಳಿಗೆ ಒಳಗಡೆ ನಮಗೆ ಬರೀ ಸ್ಕಿನ್ನಲ್ಲಿ ಮಾತ್ರ ರ್ಯಾಶ್ ಇದೆ, ಬೇರೆ ಏನು ತೊಂದರೆ ಇಲ್ಲ ಅಂತ ಪೇಷಂಟ್ಗೆ ಅನ್ನಿಸ್ಬಹುದು. ಆದರೆ ಕೆಲವೊಮ್ಮೆ ಸ್ಕಿನ್ ರ್ಯಾಶ್ ಇರುವಾಗ ಒಳಗೆ ಕಿಡ್ನಿ ಡ್ಯಾಮೇಜ್ ಆಗ್ತಾ ಇರ್ತದೆ, ಅಥವಾ ಕರುಳಿನಲ್ಲಿ ತೊಂದರೆ ಇರಬಹುದು, ಅಥವಾ ನರಗಳಲ್ಲಿ ತೊಂದರೆ ಇರಬಹುದು. ಅದರದ್ದು ಲಕ್ಷಣಗಳು ಇನ್ನೂ ಕಾಣಿಸ್ಕೊಂಡಿರಲ್ಲ. ಅದನ್ನು ಆದಷ್ಟು ಬೇಗ ಗುರುತಿಸಿ ಅದಕ್ಕೆ ನಾವು ಚಿಕಿತ್ಸೆ ನೀಡಿದರೆ ಅಲ್ಲಿದ್ದು ಡ್ಯಾಮೇಜ್ ಅವಾಯ್ಡ್ ಮಾಡಬಹುದು. ಆ ಥರ ಪರ್ಮನೆಂಟ್ ಡ್ಯಾಮೇಜ್ ಆಗದೆ ಇರೋ ಥರ ಅದು ನಮ್ಮ 2ನೇ ಗುರಿ, ಆರ್ಗನ್ ಡ್ಯಾಮೇಜ್ ಆಗದೆ ಇರೋ ಥರ ನೋಡ್ಕೊಳ್ಳೋದು. ಇನ್ನು 3ನೇದು, ಈ ವ್ಯಾಸ್ಕ್ಯುಲೈಟಿಸ್ ಒಂದ್ಸಲ ಕಾಣಿಸಿದ್ರೆ ಅದನ್ನು ನಾವು ಕರೆಕ್ಟಾಗಿ ಗುರುತಿಸಿ ಒಳ್ಳೆ ಸರಿಯಾದ ಚಿಕಿತ್ಸೆ ನೀಡಿದರೆ ಅದು ರೆಮಿಷನ್ ಅಂತ ಹೋಗ್ತದೆ. ರೆಮಿಷನ್ ಅಂತ ಹೇಳಿದರೆ ನಿಮ್ಮ ದೇಹದಲ್ಲಿ ವ್ಯಾಸ್ಕ್ಯುಲೈಟಿಸ್ ಆಗುವ ಸಾಧ್ಯತೆ ಇದೆ, ಬಟ್ ಈಗ ಅದು ಕಂಟ್ರೋಲಲ್ಲಿದೆ. ಹೀಗೆ ನೀವು ರೆಮಿಷನ್ಗೆ ಒಂದು ಸಲ ಪೇಷಂಟನ್ನು ರೆಮಿಷನ್ಗೆ ತಂದರೆ ಅವರ ಚಿಕಿತ್ಸೆಯ ರಿಕ್ವೈರ್ಮೆಂಟ್ ಏನಿರುತ್ತೆ ಅದು ತುಂಬ ಕಡಿಮೆ ಆಗ್ತದೆ. ಒಂದು 6 ಮಂತ್ಸ್ವರೆಗೆ ನಾವು ಅಗ್ರೆಸಿವ್ ಟ್ರೀಟ್ಮೆಂಟ್ ಅಂತ ಏನು ಹೇಳ್ತೀವಿ, ನಮ್ಮ ಹತ್ರ ಇರೋ ಎಲ್ಲ ಬಾಣಗಳು ಅಸ್ತ್ರಗಳನ್ನು ಬಿಟ್ಟು ಕಂಟ್ರೋಲಿಗೆ ತಂದ ಮೇಲೆ ರೆಮಿಷನ್ನಿಗೆ ಹೋದರೆ ಮತ್ತೆ ರೆಮಿಷನ್ನಲ್ಲಿ ಪ್ರಮಾಣ ಕಡಿಮೆ ಮಾಡಿ ನಿಧಾನಕ್ಕೆ ನಾವು ಇಳಿಸ್ತಾ ಬರಬಹುದು. ಆ ರೆಮಿಷನ್ನಲ್ಲಿ ನಾವು ಅದನ್ನು ಎಷ್ಟು ದಿನ ಮೇಂಟೈನ್ ಮಾಡ್ತೀವಿ ಅಷ್ಟು ಪೇಷಂಟ್ ನಾರ್ಮಲ್ ಜೀವನ ಸಾಗಿಸ್ಬಹುದು. ಓಕೆ ಡಾಕ್ಟರ್, ಈಗಾಗಲೇ ಇಮ್ಯುನೋಸಪ್ರೆಸ್ ಅಂತ ಹೇಳಿ ಕಾರಣ ಒಂದು ಚಿಕ್ಕ ಡೌಟ್ ಕೇಳ್ತಿದ್ದೀನಿ. ಇಮ್ಯುನೋಸಪ್ರೆಸೆನ್ಸ್ ಬಂದು ನಮ್ಮ ಸೆಲ್ಸ್ ಎಫೆಕ್ಟ್ ಮಾಡುವಂಥ ಒಂದು ಆಟೋ ಇಮ್ಯುನಿಟಿನ ಕಂಟ್ರೋಲ್ ಮಾಡೋಕ್ಕಿರುವಂಥದ್ದು. ಸೊ ಆಲ್ರೆಡಿ ಆಗಿರುವಂಥ ಡ್ಯಾಮೇಜ್ನ ಅದು ಸರಿಪಡಿಸ್ಲಿಕ್ಕೆ ಆಗಲ್ಲ ಅನ್ಕೋ. ಕೆಲವೊಮ್ಮೆ ಸರಿ ಆಗಬಹುದು. ಈಗ ನಾವೀಗಷ್ಟೇ ಆರ್ಥ್ರೈಟಿಸ್ ಡೇ ಆಚರಿಸಿ ಅದರಲ್ಲಿ ಸ್ವಲ್ಪ ಮಾಹಿತಿ ನೀಡಿದ್ವಿ. ಆರ್ಥ್ರೈಟಿಸಲ್ಲಿ ಏನು ತೊಂದರೆ ಆಗ್ತದೆ ಅಂದರೆ, ಕೆಲವರಿಗೆ ಕೀಲು ನೋವು ಬಂದು
1 ವಾರ 2 ವಾರ ನೋಡ್ತಾರೆ. ಫಾರ್ಮಸಿಯಲ್ಲಿ ಅವರೇ ನೋವಿನ ಮಾತ್ರೆ ತಗೊಳ್ತಾರೆ, ಕಡಿಮೆ ಆದರೆ ಹಾಗೆ ಮುಂದುವರಿತದೆ. ಕೆಲವೊಮ್ಮೆ ಹೀಗೆ ಅವರು ಚಿಕಿತ್ಸೆನ ಮುಂದೆ ದೂಡಿ ನಮ್ಮನ್ನು ಬಂದು ಕಾಣುವಾಗಲೇ 2 ವರ್ಷ ಅಷ್ಟು ಟೈಮ್ ಕಳೆದು ಹೋಗಿರ್ತದೆ. ಹಾಗಿರುವಾಗ ಕೆಲವೊಮ್ಮೆ ಜಾಯಿಂಟ್ ಡ್ಯಾಮೇಜ್ ಆಗಬಹುದು, ಅಂದರೆ ಈ ಥರ ಸೊಟ್ಟಾಗೋದು ಆ ಥರ ಎಲ್ಲ ಸಾಧ್ಯತೆ ಇದೆ. ಆ ಥರ ತುಂಬ ಡ್ಯಾಮೇಜ್ ಆಗಿರುವಾಗ ಮಾತ್ರ ಅದು ವಾಪಸ್ ಆಗೋದು ಸ್ವಲ್ಪ ಕಷ್ಟ. ಬಟ್ ಇದು ಬರೀ ಊತ ಇದೆ ಅಥವಾ ನೋವಿದೆ, ನೀರು ತುಂಬಿದ ಹಾಗಿದೆ, ಆ ಥರದ್ದೆಲ್ಲ ಅಂದರೆ ಆ ಲಕ್ಷಣಗಳಿಂದ ಇನ್ನು ಸರಿಪಡಿಸುವಂಥ ಸಾಧ್ಯತೆ ಇದೆ. ಇನ್ನು ಸ್ಪಾಂಡೈಲೋ ಆರ್ಥರೈಟಿಸ್ ಅಂತ ಒಂದು ವೆರೈಟಿ ಇದೆ, ಅದರಲ್ಲಿ ಸಹ ಬೆನ್ನು ನೋವು, ಬೆನ್ನು ಮೂಳೆ ಬಗ್ಗೋದು ಹಾಗೆಲ್ಲ ಸಾಧ್ಯತೆ ಇದೆ. ಅದರಲ್ಲೂ ನಾವು ಈಗ ಮೋನೋಕ್ಲೋನಲ್ ಆ್ಯಂಟಿಬಾಡೀಸ್ ಅಂತ ನಾನು ಏನು ಹೇಳಿದೆ, ಅದರಲ್ಲಿ ಆ ತೊಂದರೆಯಲ್ಲಿ ಏನು ಯಾವ ಅಂಶ ಜಾಸ್ತಿ ಇರುತ್ತೆ ಅದಕ್ಕೆ ಕರೆಕ್ಟಾಗಿ ಮಾತ್ರ ಅದು ಎಫೆಕ್ಟ್ ಮಾಡ್ತದೆ. ಅಂಥ ಟ್ರೀಟ್ಮೆಂಟ್ ಎಲ್ಲ ತಗೊಂಡು ವ್ಯಾಯಾಮ ಎಲ್ಲ ಮಾಡಿಕೊಂಡ್ರೆ ಅವರಿಗೆ ಆಲ್ಮೋಸ್ಟ್ ಅವರ ಬೆನ್ನು ಮೂಳೆ ಸ್ಟ್ರೈಟ್ ಮಾಡೋ ಅಷ್ಟು ಕೆಪಾಸಿಟಿ ಇದೆ. ಸೊ ಆದಷ್ಟು ಅರ್ಲಿ ಸ್ಟೇಜಲ್ಲಿ ಬಂದರೆ ಒಳ್ಳೆಯದು. ಹೌದು ಡಾಕ್ಟರ್, ಈಗಾಗಲೇ ಹೇಳಿದ್ರೆ ನೀವು ಒಂದು ನಾನ್ ಡ್ಯಾಮೇಜಿಂಗ್ ಸ್ಟೇಟು ಮತ್ತೊಂದು ಡ್ಯಾಮೇಜಿಂಗ್ ಸ್ಟೇಟು. ಸೊ ಡ್ಯಾಮೇಜಿಂಗ್ ಸ್ಟೇಟ್ ಅಂತ ಬಂದರೆ ಸ್ಟಿರಾಯ್ಡ್ ಕಾನ್ಸಂಟ್ರೇಷನ್ ಹೈ ಇರುತ್ತೆ. ಸೊ ಈ ಸ್ಟಿರಾಯ್ಡ್ಸ್ ತಗೊಳ್ಳೋ ಕಾರಣ ಏನಾದರೂ ಸೈಡ್ ಎಫೆಕ್ಟ್ಸ್ ಕಾಣ್ಬೋದಾ? ನಮ್ಮ ಈ ರುಮಟಾಲಜಿಯಲ್ಲಿ ನಮಗೆ ತುಂಬ ಸಾಮಾನ್ಯವಾಗಿ ಬರೋವಂಥ ಪ್ರಶ್ನೆ ಅದೇ. ಆಯಿತು ನನಗೆ ಆರ್ಥರೈಟಿಸ್ ಇದೆ, ನೀವು ಹೇಳಿದ್ರಿ ನಾನು ಟ್ರೀಟ್ಮೆಂಟ್ ತಗೊಳ್ತೇನೆ, ಬಟ್ ಇದರಿಂದ ಸೈಡ್ ಎಫೆಕ್ಟ್ ಏನು? ನಾವೇನು ಇಲ್ಲಿಂದ ಪೇಷಂಟ್ಗೆ ಹೇಳಕ್ಕೆ ಇಷ್ಟಪಡೋದು ಅಂತ ಹೇಳಿದರೆ, ಆರ್ಥರೈಟಿಸ್ ಇರೋವಾಗ ಅದನ್ನು ಶಮನ ಮಾಡಲಿಕ್ಕೆ ಏನು ಅಸ್ತ್ರ ಕೊಡಬೇಕೋ ಅದನ್ನೇ ಕೊಡಬೇಕಾಗ್ತದೆ. ಯಾವ ಮಾತ್ರೆ ತಗೊಂಡ್ರೂ ಸ್ವಲ್ಪ ಸೈಡ್ ಎಫೆಕ್ಟ್ ಆಗಬಹುದು, ಅದು ಎಲ್ಲರಿಗೂ ಆಗೋದಿಲ್ಲ. ನಿಮ್ಮ ದೇಹ ಆ ಪ್ರತ್ಯೇಕವಾದ ಟ್ರೀಟ್ಮೆಂಟ್ ಆಪ್ಷನ್ನಿಗೆ ಹೇಗೆ ರೆಸ್ಪಾಂಡ್ ಮಾಡ್ತದೆ ಅದರ ಮೇಲೆ ಡಿಪೆಂಡ್ ಆಗೋದು. ಈಗ ಕೆಲವರಿಗೆ ನಾವು ಮೆಥೋಟ್ರೆಕ್ಸೇಟ್ ಅಂತ ಕೊಡ್ತೀವಿ, ಕೆಲವರಿಗೆ ಏನು ತೊಂದರೆ ಆಗೋದಿಲ್ಲ, 20-25 mg ಆರಾಮಾಗಿ ಅವ್ರ ದೇಹ ಟಾಲರೇಟ್ ಮಾಡ್ತಾರೆ. ಅಂಥ ಪೇಷಂಟಿಗೆ ನಾವು ಅವರಿಗೆ ಏನು ಸೈಡ್ ಎಫೆಕ್ಟ್ ಆಗ್ದೇ ಟ್ರೀಟ್ಮೆಂಟ್ ಸಹ ಸ್ಮೂತಾಗಿ ಹೋಗ್ಬೋದು. ಇನ್ನು ಕೆಲವರಿಗೆ ಒಂದು 5 mg ಮೆಥೋಟ್ರೆಕ್ಸೇಟ್ ಕೊಟ್ಟರೆ ತುಂಬ ವಾಮಿಟಿಂಗ್ ಆಗಬಹುದು, ಅವರ ದೇಹ ತಡೆಯೋದಿಲ್ಲ ಅದನ್ನು. ಹಾಗೆ ಇರುವಾಗ ನಾವು ಬೇರೆ ಆಪ್ಷನ್ಗೆ ಶಿಫ್ಟ್ ಮಾಡ್ತೀವಿ. ಕೆಲವೊಮ್ಮೆ ನಿಮಗೆ ಏನು ಸೈಡ್ ಎಫೆಕ್ಟ್ ಏನು ಸಿಂಪ್ಟಮ್ ಬರೋದಿಲ್ಲ, ಬಟ್ ನಾವು ಫಸ್ಟ್ ಟ್ರೀಟ್ಮೆಂಟ್ ಶುರು ಮಾಡಿ 1 ಅಥವಾ 2 ತಿಂಗಳಲ್ಲಿ ಮತ್ತೆ ನಿಮ್ಮನ್ನ ಕರಿತೇವೆ, ರಕ್ತ ತಪಾಸಣೆ ಮಾಡಿ ನೋಡ್ತೇವೆ. ಅದರಲ್ಲೇನಾದರೂ ಮೇಲೆ ಕೆಳಗೆ ಇದ್ದು ಲಿವರ್ ಅಥವಾ ಕಿಡ್ನಿ ಏನಾದರೂ ಎಫೆಕ್ಟ್ ಆಗ್ತಾ ಇದ್ದರೆ ಅದರ ಪ್ರಕಾರ ನಾವು ಟ್ರೀಟ್ಮೆಂಟ್ ಡೋಸೇಜ್ ಅಡ್ಜಸ್ಟ್ ಮಾಡ್ತೇವೆ. ಅದರಲ್ಲೂ ನಿಮ್ಮ ಬಾಡಿ ತಡೆಯೋದಿಲ್ಲ ಅಂತ ಅನಿಸಿದ್ರೆ ಬೇರೆ ಆಪ್ಷನ್ಗಳುಂಟು. ಈಗ ಲಾಸ್ಟ್ 20 ವರ್ಷದಲ್ಲಿ ರುಮಟಾಲಜಿಯಲ್ಲಿ ಚಿಕಿತ್ಸೆಗೆ ಏನೇನು ಸೌಲಭ್ಯಗಳಿದೆ ಅದು ತುಂಬ ಬೆಳೆದಿದೆ. ಅದು ಮುಂಚೆ ನಮಗೆ ಇದ್ದಿದ್ದ ಆಪ್ಷನ್ಗಳೇ ತುಂಬ ಕಡಿಮೆ. ಆಗ ಕ್ಯಾನ್ಸರ್ಗೆ ಯೂಸ್ ಮಾಡುವಂಥ ಟ್ರೀಟ್ಮೆಂಟನ್ನೇ ನಾವು ಕಡಿಮೆ ಪ್ರಮಾಣದಲ್ಲಿ ಕೊಡ್ತಾ ಇದ್ವಿ. ಅದರಲ್ಲಿ ಒಂದು ಇದು ಮೆಥೋಟ್ರೆಕ್ಸೇಟ್ ನಾನು ಹೇಳಿದ್ದು. ಆದರೆ ಈಗ ನಮ್ಮ ಬರೀ ಅಷ್ಟಲ್ಲದೆ ಅದರ ಜೊತೆಗೆ ನಾವು ಯಾವ ಪ್ರಮಾಣದಿಂದ ರೋಗ ಆಗ್ತಾ ಇದೆ ಅದಕ್ಕೆ ಸರಿಯಾಗಿ ಎಫೆಕ್ಟ್ ಮಾಡುವಂಥ ಇಂಜೆಕ್ಷನ್ಗಳು ಉಂಟು. ಅದರಲ್ಲಿ ಸೈಡ್ ಎಫೆಕ್ಟ್ ಆಗೋದಿಲ್ವಾ ಆ ಥರನೂ ಏನೂ ಇಲ್ಲ, ಅದರಲ್ಲಿ ಸಹ ಸೈಡ್ ಎಫೆಕ್ಟ್ ಆಗ್ಬೋದು. ಬಟ್ ನಮ್ಮ ದೇಹದಲ್ಲಿ ಹೇಗೆ ರೆಸ್ಪಾನ್ಸ್ ಬರ್ತದೆ ಅದ್ರ ಮೇಲೆ ಡಿಪೆಂಡ್ ಆಗೋದು. ಆ ಪ್ರಮಾಣ ಕರೆಕ್ಟಾಗಿ ನಾವು ಟ್ರೀಟ್ಮೆಂಟ್ ಕೊಟ್ಟರೆ ನಮಗೆ ನಾವು ಈಗ ಅದು ಏನು ಕಾನ್ಸಂಟ್ರೇಟ್ ಮಾಡಿ ನೋಡಬೇಕಂತ ಹೇಳಿದರೆ ಇರೋ ತೊಂದರೆಯನ್ನು ಕಡಿಮೆ ಮಾಡಲಿಕ್ಕೆ ಏನು ಮಾಡಬೇಕೋ ಅದು ಮಾಡಲೇಬೇಕಾಗ್ತದೆ. ಅದರಿಂದ ಸ್ವಲ್ಪ ಸೈಡ್ ಎಫೆಕ್ಟ್ ಆಗೋದಾದರೂ ಅದನ್ನು ಹೇಗೆ ಅವಾಯ್ಡ್ ಮಾಡಬಹುದು ಅಥವಾ ಬೇರೆ ಆಪ್ಷನ್ ಕೊಡಬಹುದು ಅಥವಾ ಇಂಜೆಕ್ಷನ್ ಶಿಫ್ಟ್ ಮಾಡಬಹುದು ಅದೆಲ್ಲ ರುಮಟಾಲಜಿ ಡಾಕ್ಟರ್ ಡಿಸೈಡ್ ಮಾಡ್ತಾರೆ. ಅದೇ ನಾವು ಸೈಡ್ ಎಫೆಕ್ಟ್ ಆಗಬಹುದು ಅಂತ ಹೆದರಿ ಮನೆಯಲ್ಲೇ ಕೂತ್ರೆ ಮತ್ತೆ ಅದರಿಂದ ಆಗೋವಂಥ ಡ್ಯಾಮೇಜ್ ಇದೆಯಲ್ಲ ಅದನ್ನು ಮತ್ತೆ ಸರಿಪಡಿಸೋಕ್ಕೆ ಆಗೋದಿಲ್ಲ. ಸೊ ಈ ಸೈಡ್ ಎಫೆಕ್ಟ್ಸ್ ಹೇಗಿರುತ್ತೆ? ಟೆಂಪರರಿ ಇರುತ್ತಾ ಅಥವಾ ಪರ್ಮನೆಂಟ್ ಇರುತ್ತಾ? 90% ಸೈಡ್ ಎಫೆಕ್ಟ್ಸ್ ನಾವು ರೆಗ್ಯುಲರ್ ಆಗಿ ಪೇಷಂಟ್ ಬಂದು ನಮ್ಮನ್ನ ಕಾಣಿಸಿದ್ರೆ ಅದು ಟೆಂಪರರಿ ಆಗೋವಂಥದ್ದೇ ಇರುತ್ತೆ. ಕೆಲವು ಡೋಸೇಜ್ ಕಡಿಮೆ ಮಾಡಿದರೆ ಅದರಿಂದ ಕಡಿಮೆ ಆಗಬಹುದು, ಕೆಲವು ಮಾತ್ರೆ ಶಿಫ್ಟ್ ಮಾಡಿದರೆ ಅದರಿಂದ ಕಡಿಮೆ ಆಗಬಹುದು, ಇನ್ನು ಕೆಲವಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಟ್ರೀಟ್ಮೆಂಟ್ ಬೇಕಾಗಬಹುದು. ಅದು ಬಿಟ್ಟು ಪರ್ಮನೆಂಟಾಗಿ ಡ್ಯಾಮೇಜ್ ಆಗೋವಂಥ ಸೈಡ್ ಎಫೆಕ್ಟ್ ಆಗಬೇಕಂತ ಹೇಳಿದರೆ ಅವರು ವೈದ್ಯರನ್ನು ಭೇಟಿ ಮಾಡ್ದೇ ಮನೆಯಲ್ಲೇ ಅಥವಾ ಫಾರ್ಮಸಿಯಿಂದ ಡೈರೆಕ್ಟಾಗಿ ಅವರೇ ಹೇಳಿದ ಹಾಗೆ ಟ್ರೀಟ್ಮೆಂಟ್ ತಗೊಳ್ಳದೆ ಅವರ ಇಷ್ಟಕ್ಕೆ ಬಂದ ಹಾಗೆ ಟ್ರೀಟ್ಮೆಂಟ್ ಮಾಡಿದರೆ
ಆಗ ಆಗುವಂಥ ಸೈಡ್ ಎಫೆಕ್ಟ್ಗಳು ಸ್ವಲ್ಪ ಪರ್ಮನೆಂಟ್ ಆಗ್ಬೋದು. ಈಗ ನಾವು ಸ್ಟಿರಾಯ್ಡ್ ಬಗ್ಗೆ ಮಾತಾಡ್ತಾ ಇದ್ವಿ. ಈ ಸ್ಟಿರಾಯ್ಡ್ ಒಂದು ತರಹದ ಕತ್ತಿ ಹಾಗೆ. ಅದು ಎಷ್ಟು ಪ್ರಮಾಣದಲ್ಲಿ ನಮ್ಮ ರುಮಟಾಲಜಿ ತೊಂದರೆಗಳಿಗೆ ಹೆಲ್ಪ್ ಮಾಡ್ತದೋ ಅಷ್ಟೇ ಪ್ರಮಾಣದಲ್ಲಿ ನಮ್ಮ ದೇಹಕ್ಕೆ ಹಾನಿ ಕೂಡ ಮಾಡಬಹುದು. ಆದರೆ ನಾವು ಅದು ಕರೆಕ್ಟ್ ಡೋಸಲ್ಲಿ ನಾವು ಕೊಡ್ತಾ ಇದ್ದು ಯಾವಾಗ ಕಡಿಮೆ ಮಾಡಬೇಕು, ಯಾವಾಗ ನಿಲ್ಲಿಸಬೇಕು ಅಂತ ನಾವು ಸರಿಯಾಗಿ ನೋಡಿ ಟ್ರೀಟ್ಮೆಂಟ್ ಮಾಡಿದರೆ ಅದಕ್ಕಿಂತ ಒಳ್ಳೆಯ ಇನ್ನೊಂದು ಚಿಕಿತ್ಸೆ ಇಲ್ಲ. ಅದೇ ನಾವು ಸ್ಟಿರಾಯ್ಡ್ ಅಂತ ವರ್ಡ್ ಯೂಸ್ ಮಾಡಿದ ತಕ್ಷಣವೇ ಅದು ಜನರಿಗೆ ಭಯ ಇದೆ. ಎಷ್ಟು ಸ್ಟಿರಾಯ್ಡ್ ತೊಗೊಂಡ್ರೆ ಇನ್ನು ಇಷ್ಟೆಲ್ಲ ಸೈಡ್ ಎಫೆಕ್ಟ್ ಆಗ್ತದೆ, ಅದಕ್ಕೆ ನಾವು ತಗೊಳ್ಳೋದಿಲ್ಲ ಅಂತ ಹೇಳಿ ಅದು ತಪ್ಪು ಕಲ್ಪನೆ. ಇದೇ ಸ್ಟಿರಾಯ್ಡ್ನ ನಾವು ಡಾಕ್ಟ್ರಿಗೆ ಹೋಗ್ದೇನೆ ಬರೀ ಮೆಡಿಸಿನ್ ಇದರಿಂದ ಫಾರ್ಮಸಿಯಿಂದ ತಗೊಂಡು 1-2 ವರ್ಷ 3 ವರ್ಷ ಕಂಟಿನ್ಯೂಸ್ ಆಗಿ ಡೋಸೇಜ್ ಅಡ್ಜಸ್ಟ್ ಮಾಡ್ದೇನೆ ಅಥವಾ ಇಷ್ಟ ಬಂದು ಡೋಸಲ್ಲಿ ತೊಗೊಂಡ್ರೆ ಡಯಾಬಿಟಿಸ್ ಮಾಡ್ಬೋದು, BP ಜಾಸ್ತಿ ಮಾಡ್ಬೋದು, ಹಾರ್ಟ್ ತೊಂದರೆ ಆಗಬಹುದು, ಅದರ ಜೊತೆಗೆ ಮೂಳೆ ಕೂಡ ವೀಕ್ ಆಗಬಹುದು. ಈಗ ನಾವು ಆರ್ಥರೈಟಿಸ್ಗೆ ಟ್ರೀಟ್ಮೆಂಟ್ ಆಗಿ ಏನು ಕೊಡ್ತೇವೆ, ಮೂಳೆ ನಾರ್ಮಲಿ ಈ ಟೇಬಲ್ ಹಾಗೆ ಗಟ್ಟಿ ಇರಬೇಕು, ಅದು ಒಳಗಡೆ ತೂತ ಥರ ಆಗಿ ಪೋರಸ್ ಅಂತ ಹೇಳ್ತೀವಿ, ಅದು ಸಣ್ಣದಾಗಿ ಬಿದ್ದರೆ ಸಹ ಮೂಳೆ ಮುರಿಯೋ ಅಂಥ ಸ್ಟೇಜ್ಗೆ ಹೋಗ್ಬೋದು. ಅದು ಆಸ್ಟಿಯೋಪೋರೋಸಿಸ್ ಅಂತ ಹೇಳ್ತೀವಿ, ಅದು ಸಹ ಆಗಬಹುದು. ಆ ಥರದ್ದೆಲ್ಲ ಪರ್ಮನೆಂಟ್ ಡ್ಯಾಮೇಜ್ಗಳು. ಆ ಪರ್ಮನೆಂಟ್ ಡ್ಯಾಮೇಜ್ ಆಗುವಾಗ ಅಷ್ಟು ಟ್ರೀಟ್ಮೆಂಟ್ ನಾವು ಡಾಕ್ಟರ್ ಹತ್ರ ಹೋಗಿ ತೋರಿಸಿದ್ರೆ ಆಗೋ ಥರದ್ದಲ್ಲ. ಅದು ಈಗ ಕೆಲವರಿಗೆ ನಾವು ಇದೊಂದು ಮಾತ್ರೆ ತಗೊಂಡಿರ್ತೇವೆ, ಅದರಿಂದ ಒಳ್ಳೆ ರಿಲೀಫ್ ಸಿಕ್ಕಿದೆ ಅಂತ ಅವರಿಗೆ ಗೊತ್ತಿರ್ತದೆ. ಮತ್ತೆ ಸ್ವಲ್ಪ ದಿನ ಮಾತ್ರೆ ನಿಲ್ಲಿಸಿ ಇನ್ನು ಸ್ವಲ್ಪ ದಿನ ಆದಮೇಲೆ ನೋವು ಶುರು ಆದರೆ ಅದೇ ಮಾತ್ರೆ ಅವರಿಗೆ ಸ್ವಲ್ಪ ದಿನ ತಗೊಂಡು ಮತ್ತೆ ಕಡಿಮೆ ಆಗಿ ಸ್ಟಾಪ್ ಮಾಡ್ತಾರೆ. ಇನ್ನು ಸ್ವಲ್ಪ ದಿನ ಆದಮೇಲೆ ಅವ್ರ ದೇಹಕ್ಕೆ ಅಷ್ಟು ಡೋಸೇಜ್ ಅಡ್ಜಸ್ಟ್ ಆಗಿರ್ತದೆ, ಆಗ ರೆಸ್ಪಾಂಡ್ ಆಗೋದಿಲ್ಲ. ಸೊ ಅವರು 2 ಮಾತ್ರೆಗೆ ಶಿಫ್ಟ್ ಮಾಡೋ ಸಾಧ್ಯತೆ ಇರುತ್ತೆ. ಆ ಥರ ಡೋಸೇಜ್ ಈಗ ಡಬಲ್ ಆಯ್ತಲ್ಲ, ನಮ್ಮ ದೇಹದ ಮೇಲೆ ಎಷ್ಟು ರೆಸ್ಪಾನ್ಸ್ಗೆ ಎಷ್ಟು ಬೇಕಿತ್ತೋ ಅದಕ್ಕಿಂತ ಜಾಸ್ತಿ ಕೊಡ್ತಾ ಇದ್ದೇವೆ ನಾವು. ಸೊ ಅದರ ಪ್ರಕಾರವಾಗಿಯೇ ಸೈಡ್ ಎಫೆಕ್ಟ್ ಬರಬಹುದು. ಅದನ್ನೆಲ್ಲ ಅವಾಯ್ಡ್ ಮಾಡಲಿಕ್ಕೆ ನಾವು ಆದಷ್ಟು ವೈದ್ಯರನ್ನು ಸಲಹೆ ತಗೊಂಡು ಅದರ ಪ್ರಕಾರ ಟ್ರೀಟ್ಮೆಂಟ್ ಮಾಡಿದರೆ ಇದರಿಂದ ಆಗೋ ಉಪಯೋಗಗಳನ್ನು ಪಡಿಬಹುದು, ಸೈಡ್ ಎಫೆಕ್ಟ್ಗಳನ್ನ ಕಡಿಮೆ ಮಾಡ್ಬೋದು. ಅದು ವೈದ್ಯರನ್ನು ಪಕ್ಕಕ್ಕಿಟ್ಟು ಬರೀ ಸ್ಟಿರಾಯ್ಡ್ ಅಂತ ಕಾನ್ಸಂಟ್ರೇಟ್ ಮಾಡಿ ಟ್ರೀಟ್ಮೆಂಟ್ ತೊಗೊಳ್ಳದೇ ಇದ್ದರೆ ಸಹ ತೊಂದರೆ ಜಾಸ್ತಿ, ಟ್ರೀಟ್ಮೆಂಟ್ ಬೇರೆ ಪ್ರಮಾಣದಲ್ಲಿ ತೊಗೊಂಡ್ರೆ ಸಹ ತೊಂದರೆ ಜಾಸ್ತಿ. ಆದ ಕಾರಣ ಒಂದು ಚಿಕ್ಕ ಸಲಹೆ ಏನಂದರೆ ಸ್ವಯಂ ವೈದ್ಯರಾಗೋ ಬದಲು ವೈದ್ಯರ ಹತ್ರನೇ ಭೇಟಿ ನೀಡಬೇಕು ಅನ್ನೋದು. ಫೈನ್ ಡಾಕ್ಟರ್, ಈಗ ಈ ವ್ಯಾಸ್ಕುಲೈಟಿಸ್ ಅನ್ನೋ ಸಮಸ್ಯೆ ಇದೆ ಅಂತ ದೃಢಪಡಿಸಲಿಕ್ಕೆ ಯಾವ ರೀತಿಯಾದಂತಹ ಟೆಸ್ಟಿಗೆ ಒಂದು ಮಾಡಬೇಕಾಗುತ್ತೆ? ಇದರಲ್ಲಿ ಫಸ್ಟಿಗೆ ನಾವು ರುಟೀನ್ ಟೆಸ್ಟ್ ಅಂತ ಮಾಡ್ತೀವಿ. ಅದು ರಕ್ತದಲ್ಲಿ ನಾವು ಚೆಕ್ ಮಾಡೋಂಥದ್ದು, ಲಿವರ್, ಕಿಡ್ನಿ, ಮತ್ತು ರಕ್ತದ ಲೆವೆಲ್ ಎಷ್ಟಿದೆ, ಬಿಳಿ ರಕ್ತ ಕಣಗಳು ಎಷ್ಟಿದೆ ಅದೆಲ್ಲ. ಅದಲ್ಲದೆ ಮತ್ತೆ ಸ್ಪೆಷಲ್ ಟೆಸ್ಟ್ಗಳಿಗೆ ಹೋದರೆ ಅದು ಸಹ ರಕ್ತದಲ್ಲಿ ಮಾಡೋದು. ಈ ರುಮಟಾಯ್ಡ್ ಫ್ಯಾಕ್ಟರ್, ANA ಮತ್ತು ಆ್ಯಂಕಾ ಆ ಥರದ್ದೆಲ್ಲ ಪರೀಕ್ಷೆಗಳು. ಇದೆಲ್ಲ ರಿಪೋರ್ಟ್ ಬರಲಿಕ್ಕೆ ಸ್ವಲ್ಪ ಟೈಮ್ ಆಗಬಹುದು, ಅಂದರೆ ಇದು ತುಂಬ ರುಟೀನಾಗಿ ಮಾಡೋದಿಲ್ಲ ಎಲ್ಲ ಪೇಷಂಟ್ಗಳಿಗೆ. ಇದರಲ್ಲಿ ನಮಗೆ ಯಾವ ವೆರೈಟಿ ಅಂತ ಸ್ವಲ್ಪ ಮಟ್ಟಿಗೆ ಗೊತ್ತಾಗ್ತದೆ. ಅದಲ್ಲದೆ ಅವರಿಗೆ ರೋಗದ ಲಕ್ಷಣ ಏನಿದೆ, ಯಾವ ಲಕ್ಷಣ ಇದೆ ಅದನ್ನ ನೋಡಿಕೊಂಡು ಅದರ ಪ್ರಕಾರ ನಾವು ಸ್ವಲ್ಪ ಟೆಸ್ಟ್ಗಳನ್ನ ಮಾಡ್ತೀವಿ. ಅದರಲ್ಲಿ ಇನ್ವೇಸಿವ್ ಟೆಸ್ಟ್ ಅಂತ ಹೇಳಿದರೆ ಬರೀ ರಕ್ತದಾದರೆ ನಾವು ಇನ್ವೇಸಿವ್ ಅಂತ ಕರೆಯೋದಿಲ್ಲ, ಬ್ಲಡ್ ಸ್ಯಾಂಪಲಲ್ಲಿ ಆಗುವಂಥದ್ದು. ಇನ್ನು ಚರ್ಮದಲ್ಲಿ ತೊಂದರೆ ಆದರೆ ಅಥವಾ ನರದಲ್ಲಿ ತೊಂದರೆ ಆದರೆ ಇಲ್ಲ ಕಿಡ್ನಿಯಲ್ಲಿ ತೊಂದರೆ ಆದರೆ ಬಯಾಪ್ಸಿ ಮಾಡಬೇಕಾಗ್ತದೆ. ಆ ಅಂಗದ ಸಣ್ಣದೊಂದು ಭಾಗ ತೆಗೆದು ಅದನ್ನು ಸ್ಪೆಷಲ್ ಸ್ಟೈನಿಂಗ್ ಎಲ್ಲ ಮಾಡಿ ಅದರಲ್ಲಿ ಒಳಗೆ ಏನಾದರೂ ಬೇರೆ ತೊಂದರೆ ಇದ್ದರೆ ಅದನ್ನು ನೋಡಲಿಕ್ಕೆ ಸುಲಭ ಆಗ್ತದೆ. ನಾವು ಅದು ಇನ್ನು ಸಾಮಾನ್ಯವಾಗಿ ಹೇಳಬೇಕಂದ್ರೆ ಕ್ರೈಮ್ ಸೀನಲ್ಲಿ ಹೋಗಿ ಅಲ್ಲಿ ಏನಾಯಿತು ಅಂತ ನೋಡಿ ಬರೋದು, ಅದನ್ನೇ ನಾವು ಬಯಾಪ್ಸಿಯಲ್ಲಿ ಮಾಡೋದು. ಆ ಬಯಾಪ್ಸಿಯಲ್ಲಿ ಯಾವ ವಿಧ ಅಂತ ನಮಗೆ ಕಂಡು ಹಿಡಿದ್ರೆ ಮತ್ತೆ ನಾವು ನೆಕ್ಸ್ಟ್ ಸೆಟ್ ಏನು ಟೆಸ್ಟ್ಗಳು ಮಾಡ್ತೀವಿ ಅಂತ ಹೇಳಿದರೆ ಬೇರೆ ಅಂಗಗಳಿಗೆ ಏನಾದರೂ ಎಫೆಕ್ಟ್ ಆಗಿದೆಯಾ ಅಂತ. ಕೆಲವರಿಗೆ ಬರೀ ಚರ್ಮದ ತೊಂದರೆ ಅಂತ ಬರ್ತಾರೆ, ಬಟ್ ಅವರಿಗೆ ಕಿಡ್ನಿ ಅಥವಾ ನರ್ವ್ ಎಫೆಕ್ಟ್ ಆಗಿರ್ಬೋದು ಅಥವಾ ಲಂಗ್ಸ್ ಎಫೆಕ್ಟ್ ಆಗಿರ್ಬೋದು. ಅದೆಲ್ಲ ಆಗಿದೆಯಾ ಇಲ್ವಾ ಅಂತ ಸ್ವಲ್ಪ ಸ್ಕ್ಯಾನ್ಗಳು ಬೇಕಾಗಬಹುದು, ಅಥವಾ ಎಕ್ಸ್ರೇ, ಅಲ್ಟ್ರಾಸೌಂಡ್, ಡಾಪ್ಲರ್ ಅಂತ ಹೇಳ್ತೀವಿ, ಇಲ್ಲ ಏಂಜಿಯೋಗ್ರಫಿ, ಆ ಥರದ್ದೆಲ್ಲ ಪರೀಕ್ಷೆಗಳು ಬೇಕಾಗ್ತದೆ. ಇನ್ನು ಕೆಲವೊಮ್ಮೆ ಕಿವಿ ಅಥವಾ ಕಣ್ಣಿದು ತೊಂದರೆ ಆದರೆ ದೃಷ್ಟಿ ಎಷ್ಟು ಎಫೆಕ್ಟ್ ಆಗಿದೆ, ಅದು OCT ಅಂತ ಒಂದು ಹೇಳ್ತಾರೆ.
ಮತ್ತು ಕಿವಿಯಲ್ಲಿ ಆಡಿಯೋಗ್ರಾಮ್ ಟೆಸ್ಟ್, ನರ್ವ್ ಕಂಡಕ್ಷನ್ ಸ್ಟಡಿ ಅಂತ ಒಂದು ಬರ್ತದೆ. ಅದರಲ್ಲಿ ನಾವು ಸಣ್ಣದಾಗಿ ಕರೆಂಟ್ ಕೊಟ್ಟು ಆ ನರ ಎಷ್ಟು ಕೆಲಸ ಮಾಡ್ತಾ ಇದೆ ಅಂತ ಚೆಕ್ ಮಾಡೋದು, ಆ ಥರದ್ದೆಲ್ಲ ಟೆಸ್ಟ್ಗಳು ಉಂಟು. ಈಗ ಈ ರೀತಿಯಾದಂಥ ಟೆಸ್ಟ್ ಮಾಡಿ ಒಂದು ಟ್ರೀಟ್ಮೆಂಟ್ ಕೊಡ್ತಿರ್ಬೇಕಾದ್ರೆ ಪೇಷಂಟ್ಸ್ ಅಡ್ಮಿಟ್ ಆಗುವಂಥ ಒಂದು ಅವಶ್ಯಕತೆ ಇರುತ್ತೆ. ನಾವು ಫಸ್ಟ್ ಅವರು ಮೊದಲನೇ ಸಲ ನಮ್ಮ ಭೇಟಿ ಮಾಡಲಿಕ್ಕೆ ಬರುವಾಗ ಪೇಷಂಟನ್ನು ಓವರಾಲ್ ಅಸೆಸ್ ಮಾಡ್ತೀವಲ್ಲ, ಅದರಲ್ಲಿ ನಮಗೇನಾದರೂ ಜಾಸ್ತಿ ಅಂಗಗಳು ಅಫೆಕ್ಟ್ ಆಗಿದೆ ಅಂತ ಅನಿಸಿದರೆ ಅಂಥ ಪೇಷಂಟ್ಗೆ ಅಡ್ಮಿಟ್ ಆಗಲಿಕ್ಕೆ ಹೇಳ್ತೇವೆ. ನಮ್ಮ ಆಸ್ಪತ್ರೆಗೆ ಬರೋ ರೋಗಿಗಳು ತುಂಬ ದೂರದಿಂದ ಬರ್ತಾರೆ, ಅಂಥವ್ರಿಗೆ ನಾವು ಅಡ್ಮಿಟ್ ಆಗೋ ಆಪ್ಷನ್ ಫಸ್ಟಿಗೆ ತಿಳಿಸ್ತೀವಿ. ಇಲ್ಲಿ ಹತ್ತಿರದಿಂದ ಬರುವಂಥ ಪೇಷಂಟ್ಗಳಾದರೆ ಅವರು ಔಟ್ ಪೇಷಂಟ್ ಬೇಸಿಸ್ ಮೇಲೆ ಟೆಸ್ಟ್ ಮಾಡಿ ರಿಪೋರ್ಟ್ ತಂದು ತೋರಿಸ್ಬೋದು. ಇನ್ನು ಕೆಲವ್ರಿಗೆ ನಮಗೆ ಇದು ಡೇಂಜರಸ್ ವೆರೈಟಿ ಅಲ್ಲ ಅಂತ ಅನಿಸಿದರೆ ಅಂಥ ಪೇಷಂಟ್ಗಳು ಔಟ್ ಪೇಷಂಟ್ ಆಗಿ ಕೂಡ ಮಾಡ್ಬೋದು. ಈ ಬಯೋಪ್ಸಿಗಳಲ್ಲೂ ಕೆಲವು ವೆರೈಟಿ ಇದೆ, ಸ್ಕಿನ್ ಬಯೋಪ್ಸಿ ಆ ಥರದ್ದೆಲ್ಲ ನಾವು ಔಟ್ ಪೇಷಂಟಲ್ಲಿ ಮಾಡ್ಬೋದು, ಒಂದು 20 ನಿಮಿಷದಲ್ಲಿ ಮುಗ್ದೋಗ್ತದೆ. ಅದೇ ಕಿಡ್ನಿ ಬಯೋಪ್ಸಿ ಅಂತ ಮಾಡಬೇಕಾದ್ರೆ ಆ ಪೇಷಂಟನ್ನು ನಾವು ಅಬ್ಸರ್ವೇಷನಲ್ಲಿ ಇಡಬೇಕು. ಒಂದ್ಸಲ ಕಿಡ್ನಿ ಬಯೋಪ್ಸಿ ಆದಮೇಲೆ ಅದರದ್ದೇ ತೊಂದರೆಗಳಿರ್ಬೋದು, ಕೆಲವೊಮ್ಮೆ ಬ್ಲೀಡಿಂಗ್ ಆಗ್ಬೋದು ಅಥವಾ ಯೂರಿನಲ್ಲಿ ಬ್ಲಡ್ ಬರ್ಬೋದು. ಆ ಥರ ಎಲ್ಲ ಆಗದೆ ಅದು ಸ್ಮೂತಾಗಿ ಆಗಿದೆ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ ಅವರು ಆಲ್ಮೋಸ್ಟ್ ಒಂದು 24 hours ಅಥವಾ 1-2 ದಿನ ಆದರೂ ಅಬ್ಸರ್ವೇಷನಲ್ಲಿ ಇಟ್ಟಿರ್ತಾರೆ. ಆ ಥರದ ಪರೀಕ್ಷೆಗಳು ಬೇಕಾದರೆ ನಾವು ಮುಂಚೆನೇ ಪೇಷಂಟ್ಗೆ ಅಡ್ಮಿಟ್ ಆಗಿ ಅಂತ ತಿಳಿಸ್ತೀವಿ. ಡಾಕ್ಟರ್, ಈಗ ವ್ಯಾಸ್ಕ್ಯುಲಿಟಿಸ್ ಸಮಸ್ಯೆ ಇರುವಂಥ ಪೇಷಂಟ್ಸ್ ಸಾಮಾನ್ಯರಂತೆ ಇರಬಹುದಾ ಅಥವಾ ಏನಾದರೂ ವಿಶೇಷವಾದಂಥ ಎಚ್ಚರಿಕೆ ವಹಿಸಬೇಕಾಗುತ್ತೆ? ವಿಶೇಷ ಎಚ್ಚರಿಕೆ ಅಂದರೆ ನಾವು ಈ ವ್ಯಾಸ್ಕ್ಯುಲೈಟಿಸ್ಗೆ ಅಂತ ಚಿಕಿತ್ಸೆ ಏನು ಶುರು ಮಾಡ್ತೀವಿ ಆಗ ಡೇಂಜರಸ್ ವೆರೈಟಿ ಇರುವಾಗ ಸ್ವಲ್ಪ ಸ್ಟ್ರಾಂಗ್ ಮೆಡಿಸಿನ್ಗಳು ಬೇಕಾಗ್ತದೆ. ಅಂಥ ಸಮಯದಲ್ಲಿ ಇನ್ಫೆಕ್ಷನ್ ಆಗದೆ ಇರೋ ಥರ ನೋಡಿಕೊಂಡ್ರೆ ಒಳ್ಳೆಯದು. ಅದು ಬಿಟ್ಟರೆ ಬೇರೆ ಏನು ಎಚ್ಚರ ವಹಿಸಿ ಅಥವಾ ಆ ಥರ ಏನೋ ಪ್ರಿಕಾಷನ್ಸ್ ಬೇಕಾಗುತ್ತೆ. ನಿಮ್ಮೆಲ್ಲರಂತೆ ನಾರ್ಮಲ್ ಆಗಿ ಜೀವಿಸ್ಬೋದು. ಅವ್ರಿಗೇನಾದರೂ ಪ್ರತ್ಯೇಕವಾದ ಲಕ್ಷಣಗಳಿದ್ರೆ ಇಂಥ ಕೆಲಸ ಮಾಡಿದರೆ ನನಗೆ ತುಂಬ ಸುಸ್ತಾಗ್ತದೆ ಅಂತ ಅನಿಸಿದ್ರೆ ಅಂಥದ್ದನ್ನು ಅವರು ಕಂಡುಕೊಂಡು ನಮ್ಮ ವೈದ್ಯರಲ್ಲಿ ಸಲಹೆ ತಗೊಂಡ್ರೆ ಸಾಕಷ್ಟು. ಹಾಗಾದರೆ ಈಗ ಕಡೆಯದಾಗಿ ಜನರಿಗೆ ಇದರ ಕುರಿತು ಏನಾದರೂ ಟಿಪ್ಸ್ ಕೊಡೋದಾದ್ರೆ ಏನಂತ? ಈ ವ್ಯಾಸ್ಕ್ಯುಲೈಟಿಸ್ ತೊಂದರೆ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನಾನು ಹೇಳೋದಂತ ಹೇಳಿದರೆ ಇದು ಒಂದು ರೇರ್ ವೆರೈಟಿ, ಆಟೋ ಇಮ್ಯೂನ್ ತೊಂದರೆಗಳಲ್ಲಿ ಒಂದು ರೇರ್ ವೆರೈಟಿ. ಆದರೆ ಇದು ಬಂತು ಅಂತ ಹೆದರೋ ಅಂಥದ್ದು ಏನಿಲ್ಲ. ನಮ್ಮ ಎಲ್ಲ ವ್ಯಾಸ್ಕ್ಯುಲೈಟಿಸ್ ವಿಧಗಳಿಗೂ ಟ್ರೀಟ್ಮೆಂಟ್ ಇದೆ. ಅದು ಯಾವ ವ್ಯಾಸ್ಕ್ಯುಲೈಟಿಸ್ ಅಂತ ಕಂಡುಕೊಂಡು ಸರಿಯಾದ ಚಿಕಿತ್ಸೆ ತಗೊಂಡ್ರೆ, ಆದಷ್ಟು ಬೇಗ ನಾವು ವೈದ್ಯರನ್ನು ಭೇಟಿ ಮಾಡಿ ಸಲಹೆ ತಗೊಂಡ್ರೆ ಅದನ್ನು ಬೇಗ ರೆಮಿಷನ್ಗೆ ತರಬಹುದು ಮತ್ತು ನಾವು ನಾರ್ಮಲ್ ಆಗಿ ಜೀವನ ಸಾಗಿಸ್ಬೋದು. ನಾವು ಹೆದರಿ ಅಥವಾ ಸೈಡ್ ಎಫೆಕ್ಟ್ಸ್ ಬಗ್ಗೆ ಯೋಚನೆ ಮಾಡಿ ಆ ವೈದ್ಯರನ್ನು ಭೇಟಿ ಮಾಡೋದು ಡಿಲೇ ಮಾಡ್ತಾ ಹೋದಷ್ಟು ನಮ್ಮ ದೇಹದ ಒಳಗಡೆ ಆಗೋ ಡ್ಯಾಮೇಜ್ ಆಗ್ತಾ ಇರ್ತದೆ. ನಾನು ಹೇಳಿದ ಹಾಗೆ ರಕ್ತನಾಳ ನಮ್ಮ ದೇಹದ ಎಲ್ಲ ಭಾಗದಲ್ಲಿದೆ, ಯಾವ ಭಾಗಕ್ಕೆ ಬೇಕಾದರೂ ಅದು ತಾಕಬಹುದು. ಅದೇ ನಾವು ವೈದ್ಯರನ್ನು ಭೇಟಿ ಮಾಡಿ ಆದಷ್ಟು ಬೇಗ ಚಿಕಿತ್ಸೆ ಶುರು ಮಾಡಿ ಅವ್ರು ಹೇಳಿದಂತೆ ತಗೊಂಡ್ರೆ ಮತ್ತೆ ಒಂದು ಬಾರಿ ನಾವು ರೆಮಿಷನ್ಗೆ ಹೋದರೆ ಮತ್ತು ಪುನಃ ವ್ಯಾಸ್ಕ್ಯುಲೈಟಿಸ್ ತೊಂದರೆ ಬರೋದು ಸ್ವಲ್ಪ ಕಡಿಮೆ. ಅದೇ ನಾವು ಟ್ರೀಟ್ಮೆಂಟ್ ಸರಿ ಮಾಡಲಿಲ್ಲ, ಅರ್ಧ ಆಯಿತು ಅಥವಾ ಮಧ್ಯಕ್ಕೆ ಬಿಟ್ಬಿಟ್ವಿ, ಆ ಥರ ಎಲ್ಲ ಡೋಸೇಜ್ ಕಡಿಮೆ ಮಾಡಿದ್ವಿ, ಯಾರೋ ಹೆದರಿಸಿದ್ರು, ಈ ಥರದ್ದೆಲ್ಲ ತಪ್ಪು ಕಲ್ಪನೆಗಳು ಇಟ್ಕೊಂಡು ವ್ಯಾಸ್ಕ್ಯುಲೈಟಿಸ್ ಚಿಕಿತ್ಸೆ ತಗೊಂಡ್ರೆ ಅದರಿಂದ ಆಗೋವಂಥ ಡ್ಯಾಮೇಜ್ ತುಂಬ ಜಾಸ್ತಿ ಇರ್ತದೆ. ಆದಷ್ಟು ಬೇಗ ವೈದ್ಯರನ್ನು ಭೇಟಿ ಮಾಡಿ ಸಲಹೆ ತಗೊಳ್ಳಿ, ಟ್ರೀಟ್ಮೆಂಟನ್ನು ಅವ್ರು ಹೇಳಿದ ಹಾಗೆ ಮಾಡಿದರೆ ವ್ಯಾಸ್ಕ್ಯುಲೈಟಿಸಿಂದ ಏನು ಅಂತ ಡ್ಯಾಮೇಜ್ ಆಗೋಂಥ ತೊಂದರೆಗಳಿಲ್ಲ. ಇದುವರೆಗೂ ಜನರಿಗೆ ಅರ್ಥ ಆಗುವಂಥ ರೀತಿಯಲ್ಲಿ ಉದಾಹರಣೆ ನೀಡಿ ಸರಳವಾದ ರೀತಿಯಲ್ಲಿ ಮಾಹಿತಿನ ತಿಳಿಸ್ಕೊಟ್ರಿ. ವೀಕ್ಷಕರೇ, ಇಂದಿನ ಈ ಸಂಚಿಕೆಯಲ್ಲಿ ವ್ಯಾಸ್ಕ್ಯುಲಿಟಿಸ್ ಅಂದರೆ ಏನು, ಯಾಕಾಗಿ ಈ ಸಮಸ್ಯೆ ಬರುತ್ತೆ, ಇದರ ಲಕ್ಷಣ ಹೇಗಿರುತ್ತೆ, ಇದಕ್ಕಿರುವಂಥ ಟ್ರೀಟ್ಮೆಂಟ್ ಹೇಗಿರುತ್ತೆ, ಇದರ ಕುರಿತಾಗಿ ಸಂಪೂರ್ಣವಾದ ಮಾಹಿತಿನ ಪಡ್ಕೊಂಡ್ವಿ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಡನೆ ಇನ್ನಷ್ಟು ಮಾಹಿತಿಗಳೊಡನೆ ನಾವು ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ ಟಿವಿ. ನಮಸ್ತೆ.